ಹಲೋ 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 ಚೆಕ್ ಹಲೋ ಚೆಕ್ ಹಲೋ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಶ್ರೀ ಕ್ಷೇತ್ರ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಲ್ಲಿ ನಡೆಯುವಂತಹ ಜಾತ್ರೋತ್ಸವಕ್ಕೆ ಆತ್ಮೀಯ ಎಲ್ಲ ಭಕ್ತಾದಿಗಳ ಹೃತ್ಪೂರ್ವಕ ಸ್ವಾಗತವನ್ನು ಶ್ರೀ ಕ್ಷೇತ್ರ ವತಿಯಿಂದ ಬಯಸ್ತಾ ಇದ್ದೇವೆ. ವರ್ಷಂಪ್ರತಿ ಜರುಗುವಂತಹ ಕಾರ್ತಿಕ ಹುಣ್ಣಿಮೆಯಿಂದ ಪ್ರಾರಂಭ ಆದಂತಹ ಈ ಒಂದು ಜಾತ್ರೋತ್ಸವ ನಿನ್ನೆ ದಿವಸ ಪ್ರಾರಂಭ ಆಗಿಕೊಂಡು ಇವತ್ತಿನ ದಿವಸ ರಾಜ್ಯಾಂಗಣದಲ್ಲಿ ಉತ್ಸವ ನಡೀತಾ ಇದೆ. ಈ ಒಂದು ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಜಾತ್ರೆ ಎಂದೇ ಪ್ರತೀತಿಯಲ್ಲಿರುವಂತಹ ಈ ಒಂದು ಬೆಟ್ಟಂಪಾಡಿ ಜಾತ್ರೆ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನಾಗೇಶ್ ತಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ತಾರೀಕು 19ನೇ ತಾರೀಕು ಗೊನಕಡುವಿಯ ಮುಹೂರ್ತದಿಂದ ಪ್ರಾರಂಭ ಆದಂತಹ ಒಂದು ಈ ಜಾತ್ರಾ ಮಹೋತ್ಸವದ ಒಂದು ಸಂಕಲ್ಪ ನಾವು ಊರಿನ ಎಲ್ಲ ಭಕ್ತಾದಿಗಳು ಆ ಗೊನೆ ಮುಹೂರ್ತದ ನಂತರ ದೀಕ್ಷಾಬದ್ಧರಾಗಿರುವಂಥದ್ದು ಒಂದು ತಾಂತ್ರಿಕ ವಿದ್ಯೆಯ ಮುಖಾಂತರವಾಗಿ ಒಂದು ನಡೆಯುವಂತಹ ಆಚರಣೆ.
ಶ್ರೀ ಕ್ಷೇತ್ರದ ಗ್ರಾಮದ ಸಂಬಂಧದ ಎಲ್ಲ ಗ್ರಾಮಸ್ಥರು ಕೂಡ ಗುಣಮುಹೂರ್ತ ಆದಮೇಲೆ ತಮ್ಮ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭವನ್ನು ಮಾಡದೆ ಎಲ್ಲ ಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಮಾನಸಿಕವಾಗಿ ನಾವೆಲ್ಲ ಸಿದ್ಧರಾಗಬೇಕು ಅನ್ನೋಂಥ ಒಂದು ವಿಚಾರವನ್ನು ಆ ಮೂಲಕ ವಿಧಿಗೆಲ್ಲ ತೋರಿಸ್ಕೊಳ್ತಾ ಇದ್ದೆ. ಗುಣಮುಹೂರ್ತ ಆದಮೇಲೆ ಯಾವುದೇ ಮನೆಯಲ್ಲಿ ಮಧುಮಾಂಸಾದಿಗಳನ್ನು ಮಾಡುವಂಥದ್ದು ಅಥವಾ ಈ ಗ್ರಾಮವನ್ನು ಬಿಟ್ಟು ಬೇರೆ ಊರಿಗೆ, ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಹೋದ್ಮೇಲೆ ಪುನಃ ರಾತ್ರಿ ವಾಪಸ್ ಬರುವಂಥದ್ದು, ಅದೆಲ್ಲ ಕ್ಷೇತ್ರದ ಒಂದು ನಿಯಮನಾನುಸಾರವಾಗಿ 19ನೇ ತಾರೀಕಿಂದ ಗುಣಮುಹೂರ್ತ ಆಗಿ ಮೊನ್ನೆ 26ನೇ ತಾರೀಕು ಬೆಳಿಗ್ಗೆ ಗಣಪತಿಯ ಪ್ರಾರ್ಥನೆಯೊಂದಿಗೆ ಆ ಹಸಿರು ಅಂದರೆ ಬಲಿವಾಡ ಶೇಖರಣೆ ಅದು ಪ್ರಾರಂಭಗೊಂಡು ಸಂಜೆ ದೇವರಿಗೆ 26ನೇ ತಾರೀಕು ಸಂಜೆ ದೇವರಿಗೆ ಮಹಾಪೂಜೆ ನಡೆದು ಗಣಪತಿಯ ಪ್ರಾರ್ಥನೆ ಮುಖಾಂತರವಾಗಿ ತರಕಾರಿಯನ್ನು ಒಂದು ಮುಹೂರ್ತ ಮಾಡುವಂಥ ಸಂಪ್ರದಾಯ. ಉದ್ದೇಶ ಏನಂತ ಹೇಳಿದರೆ, ಕ್ಷೇತ್ರದಲ್ಲಿ ನಡೆಯುವಂತಹ ಯಾವುದೇ ಉತ್ಸವಾದಿಗಳಲ್ಲಿ ಅನ್ನದಾನ ಎನ್ನುವಂಥದ್ದು ಭಾರಿ ಪ್ರಾಮುಖ್ಯ. ಆಗುವಂತಹ ಅನ್ನದಾನ ಕೂಡ ಶುಚಿರುಚಿಯಾಗಿ ಅಕ್ಷಯವಾಗಿ ನಡೆಸಬೇಕು ಎನ್ನುವಂಥ ಒಂದು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಭಕ್ತಾದಿಗಳ ಒಂದು ತಂದಂತಹ ಒಂದು ಹಸಿರು ಕಾಣಿಕೆ ಏನಿದೆ, ಹೊರೆ ಕಾಣಿಕೆ ಏನಿದೆ, ಅದನ್ನು ಈ ಮೂಲಕವಾಗಿ ಅನ್ನದಾನ ಮೂಲಕವಾಗಿ ಮಹಾದೇವನಿಗೆ ಅರ್ಪಣೆ ಮಾಡುವಂಥ ಒಂದು ಸಂಪ್ರದಾಯ. ಹಾಗೆ 26ನೇ ತಾರೀಕು ರಾತ್ರಿ ನಮ್ಮ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತರಕಾರಿ ಹೆಚ್ಚುವ ಒಂದು ಕಾರ್ಯಕ್ರಮ. ಹಾಗೆ 27ನೇ ತಾರೀಕು ಬೆಳಿಗ್ಗೆ ಶ್ರೀ ಕ್ಷೇತ್ರದ ತಂತ್ರಿಗಳ ಮುಖೇನ ದೇವತಾ ಪ್ರಾರ್ಥನೆ ನಡೆದು ಗಣಪತಿ ಹೋಮ ಯಜ್ಞ ಮುಖೇನ ಗಣಪತಿ ದೇವರ ಒಂದು ಅನುಗ್ರಹವನ್ನು ಪಡೆಯುವಂಥ ಒಂದು ತಾಂತ್ರಿಕವಾದ ಒಂದು ಕಾರ್ಯಕ್ರಮ. ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ಒಂದು ಆರಾಧನೆ ಮಾಡದಿದ್ದರೂ ಕೂಡ ಪ್ರಥಮದಲ್ಲಿ ಗಣಪತಿ ದೇವರ ಅನುಗ್ರಹ ಪಡಿಬೇಕಂತೆ. ಹಿಂದೂ ಧರ್ಮದಲ್ಲಿ ತುಂಬ ದೇವತಾ ಆರಾಧನೆಗಳಿದ್ದರೂ ಕೂಡ ಕಲಿಯುಗದಲ್ಲಿ ಮೊದಲಾಗಿ ಗಣಪತಿ ದೇವರ ಅನುಗ್ರಹ ಪಡೆಯುವಂಥದ್ದು ಶಾಸ್ತ್ರ ನಿಯಮ. ಕಲವು ದುರ್ಗ ವಿನಾಯಕು ಕ್ಷಿಪ್ರಬಲದಾತರು, ಈ ಒಂದು ನಂಬಿಕೆಯಿಂದ ಗಣಪತಿ ದೇವರನ್ನು ವಿಶೇಷವಾಗಿ ಯಜ್ಞ ಮುಖೇನ ಅವರೊಂದು ಅನುಗ್ರಹವನ್ನು ಪಡೆದುಕೊಂಡು ಶಾಸ್ತ್ರಕಾರರು ತಿಳಿಸಿದ ಪ್ರಕಾರ ಕಲಿಯುಗದಲ್ಲಿ ಯಜ್ಞ ಪ್ರಧಾನ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ಇಷ್ಟಾನ್ ಭೋಗಾನ್ ಹ್ಯೋದೇವಾಹ ದಾಸ್ಯಂದ ಯಜ್ಞಭಾವಿತ ಅನ್ನುವಂಥ ಮಾತನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣದರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಒಂದು ವಿಶ್ವಾಸದ ನಂಬಿಕೆಯಿಂದ ಗಣಪತಿ ದೇವರನ್ನು ಅನುಗ್ರಹ ಪಡೆದುಕೊಂಡು ಆಮೇಲೆ ದೇವರಿಗೆ ನವಕ ಶುದ್ಧಿ ಕಲಶ ಪ್ರದಾನ, ದೇವತಾ ಚೈತನ್ಯ ಅಭಿವೃದ್ಧಿಗೋಸ್ಕರವಾಗಿ ಆ ಒಂದು ಶುದ್ಧಿ ಕಲಶವನ್ನು ತಂತ್ರಗಳ ಮುಖೇನ ಭಗವಂತನಿಗೆ ಮಹಾದೇವನಿಗೆ ಅರ್ಪಣೆ ಮಾಡಿಕೊಂಡು ಆ ಸಂದರ್ಭದಲ್ಲಿ ಎಷ್ಟೋ ಜನರ ಮನಸ್ಸಿನ ಒಂದು ಅಭಿಷ್ಟಕ್ಕೆ ಅನುಗುಣವಾಗಿ ಇಲ್ಲಿ ತಮ್ಮ ಕಾರ್ಯದ ವಿಚಾರದಲ್ಲಿ ದೇವತಾ ಸನ್ನಿಧಾನದ ಎಷ್ಟೋ ಜನ ತುಲಾಭಾರ ಸೇವೆಯನ್ನು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಪ್ರಾರ್ಥನೆಗೆ ಪರಿಪೂರ್ಣವಾದ ಅನುಗ್ರಹ ಈ ಒಂದು ಕ್ಷೇತ್ರದಲ್ಲಿ ಸಿಕ್ಕಿದೆ. ಕಲಿಯುಗದಲ್ಲಿ ಶಾಸ್ತ್ರಗಾರರು ಹೇಳಿದ ಪ್ರಕಾರ ಮಹಾದೇವ ಶಿವದೇವರು ಸ್ಮಶಾನವಾಸಿ ಆದರೂ ಕೂಡ ಭಕ್ತರ ಎಲ್ಲ ಒಂದು ಮನಸ್ಸಿನ ಬೆಷ್ಟವನ್ನು ಅನುಗ್ರಹ ಮಾಡಿಕೊಡ್ತಾನೆ. ಶಾಸ್ತ್ರಗಾರರು ಹೇಳಿದ್ದಾರೆ, ಮನಸ್ಸಿನ ಅಭಿಷ್ಟವನ್ನು ಮಹಾದೇವ ಶ್ರೀ ಮಹಾಲಿಂಗೇಶ್ವರ ಇಲ್ಲಿ ಖಂಡಿತವಾಗಿ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಎಷ್ಟೋ ಜನರ ಅನುಭವದಲ್ಲಿದೆ. ಇವತ್ತು ಮಹಾಲಿಂಗೇಶ್ವರ ಒಂದು ಸಾನ್ನಿಧ್ಯ ಅನ್ನುವಂಥದ್ದು ಧನ್ವಂತ ರೂಪಿ ಕೂಡ ಹೌದು. ಎಷ್ಟೋ ಜನರ ಆರೋಗ್ಯದ ನಿಮಿತ್ತವಾಗಿ ಕೆಂಪು ಈ ರೀತಿಯ ಚರ್ಮವ್ಯಾಧಿಯ ಉದ್ದೇಶದಲ್ಲಿ, ಸಂತಾನದ ಉದ್ದೇಶದಲ್ಲಿ, ವಿವಾಹದ ಉದ್ದೇಶದಲ್ಲಿ ಇಲ್ಲಿ ಅರ್ಥಕ್ರಮಕ್ಕೆ ಪ್ರಾರ್ಥನೆ ಮಾಡಿ ಈ ಮಹಾದೇವರ ಶ್ರೀ ಮಹಾಲಿಂಗೇಶ್ವರ ಪ್ರಸಾದವನ್ನು ಸ್ವೀಕಾರ ಮಾಡಿದಲ್ಲಿ ಎಷ್ಟೋ ಜನರಿಗೆ ಪರಿಪೂರ್ಣವಾದ ಅನುಗ್ರಹ ಈ ಒಂದು ಕ್ಷೇತ್ರದ ಪ್ರಾಪ್ತಿಯಾಗಿದೆ. ಆ ಒಂದು ವಿಚಾರದಲ್ಲಿ ಎಷ್ಟೋ ಜನರ ತುಲಾಭರಸೆ ಕೂಡ ನಿನ್ನೆ ದಿವಸ ನಡೆದಿದೆ. ನಿನ್ನೆ ಪ್ರಾತಃ ಕಾಲದಲ್ಲಿ ದೇವತಾ ಪ್ರಾರ್ಥನೆ, ಗಣಪತಿ ಹೋಮ, ಶುದ್ಧಿ ಕಲಶ, ನವಕ ಕಲಶ ಪ್ರದಾನ, ಶ್ರೀ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ತುಲಾಭಾರ ಸೇವೆ,
ತುಂಬ ಜನರ ಅಭಿಷ್ಟಕ್ಕೆ ಅನುಗುಣವಾಗಿ ಮಹಾದೇವನಿಗೆ ತುಲಾಭಾರ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ. ಆಮೇಲೆ ದೇವರಿಗೆ ಮಹಾಪೂಜೆ ನಡೆದು ಬ್ರಹ್ಮ ಸಮಾರಾಧನೆ, ಅನ್ನ ಸಂತರ್ಪಣೆ, ಆ ಮೂಲಕವಾಗಿ ಎಲ್ಲರ ಒಂದು ಮನಸ್ಸಿನ ಅಭಿಷ್ಟಕ್ಕೆ ಪರಿಪೂರ್ಣವಾದ ಅನುಗ್ರಹ ಈ ಒಂದು ಕ್ಷೇತ್ರದಿಂದ ಸಿಗ್ತಾ ಇದೆ ಎನ್ನುವಂಥದ್ದು ನಮ್ಮ ಒಂದು ತುಂಬ ಒಂದು ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಭಜನಾ ಸೇವೆ, ಭಜನಾ ಮಂಡಳಿಗಳ ಮುಖಾಂತರವಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಜನಾ ಮಂಡಳದ ಮುಖಾಂತರವಾಗಿ ಇಲ್ಲಿ ನಿರಂತರ ಭಜನೆ ಕೂಡ ನಿನ್ನೆ ಪ್ರಾತಃಕಾಲದ ಪ್ರಾರಂಭಗೊಂಡು ಮಧ್ಯಾಹ್ನಕ್ಕೂ ನಡೆದಿದೆ. ಮಹಾಪೂಜೆ ನಡೆದು ಅನ್ನ ಸಂತರ್ಪಣೆ, ಆಮೇಲೆ ಸಂಜೆ ದೇವರ ಶ್ರೀಭೂತ ಬಲಿ ಉತ್ಸವ ಉತ್ತಮ ರೀತಿಯಲ್ಲಿ ಮಹಾದೇವ ಮಹಲಿಂಗೇಶ್ವರ ನಡೆಸಿಕೊಟ್ಟಿದ್ದಾನೆ. ಈ ಒಂದು ಮಹಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಸಂಜೆ 6 ನಂತರ ದೇವರಿಗೆ ಮಹಾಪೂಜೆ ನಡೆದು ದೇವತಾ ಪ್ರಾರ್ಥನೆಯೊಂದಿಗೆ ದೇವರ ಒಂದು ಉತ್ಸವ ಶ್ರೀಭೂತ ಬಲಿ ಉತ್ಸವ ಪ್ರಾರಂಭ ಆಗಿ ಇಲ್ಲಿ ಉತ್ಸವಾದಿಗಳೆಲ್ಲ ಆಗಿ ವಸಂತಗಟ್ಟೆಯಲ್ಲಿ ಕೆಲವು ಭಕ್ತಾದಿಗಳ ಹರಕೆಯ ಕಟ್ಟಪೂಜೆ ಕೂಡ ಅವಕಾಶ ಇದೆ. ನಿನ್ನೆ ಕೆಲವರು ಭಕ್ತಾದಿಗಳ ಆ ಒಂದು ಸೇವೆಯನ್ನು ಕೂಡ ಮಹಾದೇವನಿಗೆ ಅರ್ಪಣೆ ಮಾಡಿ ತಮ್ಮ ಜನ್ಮದಲ್ಲಿ ವಿಶೇಷವಾದ ಅನುಗ್ರಹ ಪಡೆದಿದ್ದಾರೆ. ಆಮೇಲೆ ಇಲ್ಲಿ ಉತ್ಸವಾದಿಗಳು ನಡೆದು ಪುನಃ ಶ್ರೀ ಬಿಲ್ಲುಗಿರಿಗೆ ಶ್ರೀ ದೇವರ ಸವಾರಿ. ಆ ಸಂದರ್ಭದಲ್ಲಿ ಕೂಡ ತುಂಬ ಜನರ ಹಣ್ಣುಕಾಯಿ ಸಮರ್ಪಣೆ ಮಾಡಿ ಮುಖಾಂತರ ಶ್ರೀದೇವರಿಗೆ ವಿಶೇಷವಾದ ಸೇವೆಯನ್ನು ಕೊಡುವ ಮುಖಾಂತರವಾಗಿ ಮಹಲಿಂಗೇಶ್ವರ ಒಂದು ಅನುಗ್ರಹವನ್ನು ಪಡೆದಿದ್ದಾರೆ. ಇಲ್ಲಿಂದ ಪ್ರಾರಂಭ ಆಗಿ ನಿರಂತರವಾಗಿ ಕಟ್ಟಪೂಜೆ ಸೇವೆ ನಡೆದು ಎಲ್ಲ ಭಕ್ತಾದಿಗಳ ದರ್ಶನವನ್ನು ತನ್ನ ದರ್ಶನ ಕೊಡುವ ಮುಖಾಂತರವಾಗಿ ಮಹಲಿಂಗೇಶ್ವರವರ ಒಂದು ಪರಿಪೂರ್ಣ ಅನುಗ್ರಹವನ್ನು ಎಲ್ಲ ಭಕ್ತಾದಿಗಳಿಂದ ಪಡೆದಿದ್ದಾರೆ. ಉತ್ತಮ ರೀತಿಯಲ್ಲಿ ಕೂಡ ಮಹಾದೇವ ಶ್ರೀ ಮಹಲಿಂಗೇಶ್ವರವರು ತಮ್ಮ ಉತ್ಸವವನ್ನು ನಿವೃತ್ತಿದ ಸಿದ್ಧಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅಕೇರಿಗೆ ನಿನ್ನೆ ರಾತ್ರಿ ಬಿಲ್ಲುಗರಿ ಎನ್ನುವಂತಹ ಕ್ಷೇತ್ರದಲ್ಲಿ ಕಟ್ಟೆಪೂಜೆ ನಡೆದು ಬೆಟ್ಟಂಪಾಡಿ ಬೇಡಿ ಎನ್ನುವಂತಹ ಒಂದು ವಿಶೇಷವಾದ ಒಂದು ಕಾರ್ಯ ನಡೆದಿದೆ. ಉತ್ತಮ ರೀತಿಯಲ್ಲಿ ಆ ಬೆಟ್ಟಂಪಾಡಿ ಬೇಡಿ ಉತ್ಸವ ಮಹಾದೇವನಿಗೆ ಅರ್ಪಣೆ ಆಗಿದೆ. ಆ ಸಂದರ್ಭದಲ್ಲಿ ಕೂಡ ಎಲ್ಲ ಭಕ್ತಾದಿಗಳ ಸೇವಾ ಮುಖಾಂತರವಾಗಿ ಈ ಒಂದು ಬೇಡಿ ಉತ್ಸವ ಕೂಡ ನಡೆಯುವಂಥದ್ದು. ಮಹಲಿಂಗೇಶ್ವರ ದೇವರ ವಿಚಾರಕ್ಕೆ ನಾವು ತಗೊಳ್ಳುವಾಗ ಸಭಕ್ತ ಸಂರಕ್ಷಣೆ ಕಾಮಧೇನು ಅಂತೇಳಿ ಧ್ಯಾನದಲ್ಲಿ ಕೊಂಡಾಡ್ತೇವೆ. ಖಂಡಿತ ಯಾರು ಯಾವ ಸಂಕಲ್ಪದಲ್ಲಿ ಮಹಾದೇವನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರ ಒಂದು ಮನಸ್ಸಿನ ಬಿಷ್ಟವನ್ನು ಪರಿಪೂರ್ಣವಾಗಿ ಈ ಮಹಲಿಂಗೇಶ್ವರರು ನಡೆಸಿಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಊರ ಪರವರ ಭಕ್ತಾದಿಗಳ ನೆರವಿನಿಂದ ಈ ಸಂದರ್ಭಕ್ಕೆ ನಮಗೆ ವಿಶೇಷವಾದಂಥ ಒಂದು ಸಭಾಭವನ ಆಗಿದೆ. ನಿರಂತರವಾಗಿ ಈ ಒಂದು ದೇವರ ಸನ್ನಿಧಾನದಲ್ಲಿ ಪ್ರತಿಷ್ಠಾ ಮಹೋತ್ಸವ ಕುಂಭ ಮಾಸ 10ರಂದು ಪ್ರತಿಷ್ಠಾ ಮಹೋತ್ಸವ ವರ್ಷ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಿಂಹ ಮಾಸದಲ್ಲಿ ಪ್ರಾರಂಭ ಆದಂತಹ ಒಂದು ಕಾರ್ಯಕ್ರಮ ಎಲ್ಲ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಭಕ್ತಾದಿಗಳ ನೆರವಿನಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ಆಮೇಲೆ ಗಣೇಶೋತ್ಸವ ಅದ್ಭುತವಾಗಿ 2 ದಿವಸದ ಒಂದು ಕಾರ್ಯಕ್ರಮ ಗಣೇಶೋತ್ಸವದ ಸಮಿತಿಯಿಂದ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಆಮೇಲೆ ಸಾಮೂಹಿಕವಾಗಿ ನವರಾತ್ರಿ ಸಮಯದಲ್ಲಿ ದುರ್ಗಾ ನಮಸ್ಕಾರ ಪೂಜೆ, ಆಮೇಲೆ ಉತ್ಸವ ಕಾರ್ತಿಕ ಹುಣ್ಣಿಮೆಯಲ್ಲಿ 2 ದಿವಸ ಉತ್ಸವ. ಆ ಒಂದು ಉತ್ಸವದ ವಿಚಾರದಲ್ಲಿ ಇವತ್ತಿನ ದಿವಸ ದೇವರಿಗೆ ವಿಶೇಷವಾದ ದರ್ಶನ ಬಲಿ ಸೇವೆಯನ್ನು ನಾವು ನಡೆಸ್ತಾ ಇದ್ದೇವೆ. ದರ್ಶನ ಬಲಿಯಲ್ಲಿ ಉತ್ಸವೆಲ್ಲ ನಡೆದು ರಾಜಾಂಗನ ಪ್ರಸಾದ ವಿಶೇಷವಾದ ಒಂದು ಅನುಗ್ರಹ. ಶ್ರೀದೇವರು ಎಲ್ಲ ಭಕ್ತರಿಗೆ ತನ್ನ ಅಭಯವನ್ನು ಗಂಧ ಪ್ರಸಾದ ಮುಖಾಂತರವಾಗಿ ನೀಡುವಂತಹ ಒಂದು ವಿಶೇಷವಾದ ಒಂದು ಆರಾಧನೆ ರಾಜಾಂಗನ ಪ್ರಸಾದ. ಅದು ನಡೆದು ಪುನಃ ದೇವರ ಒಂದು ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರವಾಗಿ ಸಂಪ್ರೋಕ್ಷಣ ಕಲಶ ಎನ್ನುವಂಥ ಒಂದು ಕಲಶ ಆರಾಧನೆ ತಂತ್ರಗಳ ಮುಖೇನ ಶ್ರೀ ಕ್ಷೇತ್ರದ ತಂತ್ರಗಳ ಮುಖೇನ ನಡೆದು ದೇವರಿಗೆ ಮಹಾಪೂಜೆ ಆಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮಿಂದ ಆಗುವಂತಹ ಸೇವೆಯನ್ನು ಮಹಾದೇವನಿಗೆ ಅರ್ಪಣೆ ಮಾಡಿ ತನ್ನ ಜನ್ಮದ ಒಂದು ಕೃತಾರ್ಥತೆಯನ್ನು ತನಗೆ ಸಿಕ್ಕಿದ ಬದುಕು ಎನ್ನುವಂಥ ಅವಕಾಶದಲ್ಲಿ ಪರಿಪೂರ್ಣ ಅನುಗ್ರಹವನ್ನು
ಪಡಿಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಶ್ರೀ ಕ್ಷೇತ್ರದ ಸಮಿತಿ ಮೂಲಕವಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಹಾಗೆ ದೇವರು ರಾಜ್ಯಾಂಗನ ಮಹಾಪ್ರಸಾದ ನಡೆದು ದೇವರೊಳಗಾಗಿ ಮಹಾಪೂಜೆ ಸಂಪ್ರೋಕ್ಷಣ ಕೆಲಸ ಮುಖಾಂತರವಾಗಿ ಮಹಾಪೂಜೆ, ಆಮೇಲೆ ಪುನಃ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಸಂಜೆ ದೈವಗಳ ಆರಾಧನಾ ಒಂದು ಸಂಕಲ್ಪದಲ್ಲಿ ಕ್ಷೇತ್ರದ ರಕ್ಷಕರಾದಂತಹ ಜಟಧಾರಿ ದೈವದ ನೇಮೋತ್ಸವದ ಒಂದು ಸಂಕಲ್ಪದಲ್ಲಿ ಸಂಜೆ 5ರ ನಂತರ ಭಂಡಾರ ತೆಗೆದು ಪುನಃ ದೇವರಿಗೆ ವಿಶೇಷವಾದಂತಹ ಸೋಮವಾರ ಪೂಜೆ ನಡೆಯಲಿಕ್ಕಿದೆ. ಸೋಮವಾರ ಪೂಜೆ ನಡೆದು ಬೆಳಿಗ್ಗೆ ಆಗುವ ಹೊತ್ತಿಗೆ ಸೂರ್ಯ ಉದಯಕ್ಕೆ ಮೊದಲು ಶ್ರೀ ಜಟಧಾರಿ ದೈವದ ನೇಮೋತ್ಸವ ನಡೆಯಲಿಕ್ಕಿದೆ. ಪೂರ್ವ ಸಂಪ್ರದಾಯ ಪ್ರಕಾರ ದೈವಗಳ ಇತರ ವ್ಯಾಘ್ರತಾ ಮಂಡಿ, ಧೂಮಾವತಿ ಈ ರೀತಿಯ ದೈವಗಳ ಒಂದು ನೇಮೋತ್ಸವ ಈ ಕ್ಷೇತ್ರದಲ್ಲಿ ನಡೆಯುತ್ತಿದೆ. ಎಲ್ಲ ಭಕ್ತಾದಿಗಳ ಪೂರ್ಣ ಸಹಕಾರವನ್ನು ನಾವು ಬೇಡ್ತಾ ಇದ್ದೇವೆ. ಬೆಟ್ಟಂಪಾಡಿ ಕ್ಷೇತ್ರ ಎನ್ನುವಂಥದ್ದು ಶ್ರೀ ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯ ತುಂಬ ಪ್ರಾಚೀನವಾದಂತಹ ಒಂದು ಸಾನ್ನಿಧ್ಯ. ಖರಾಸುರನ ಮುಖಾಂತರವಾಗಿ ಪ್ರತಿಷ್ಠಾಪನೆ ಆದಂತಹ ಒಂದು ಅದ್ಭುತವಾದ ಒಂದು ಸಾನ್ನಿಧ್ಯ. ನಾವೆಲ್ಲ ಇತಿಹಾಸದಲ್ಲಿ ತಿಳಿದ ಪ್ರಕಾರ ಹತ್ರ 800 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಆದಂತಹ ಒಂದು ವಿಶೇಷವಾದ ಒಂದು ಸಾನ್ನಿಧ್ಯ. ಈ ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಸಾನ್ನಿಧ್ಯ ಬೆಳಗಬೇಕು. ಕ್ಷೇತ್ರದಲ್ಲಿ ಆಗುವಂಥ ಎಲ್ಲ ಒಂದು ಕಾರ್ಯಕ್ರಮ ಉತ್ತಮ ರೀತಿ ನಡೀಬೇಕು ಅನ್ನೋ ಒಂದು ಉತ್ತಮವಾದ ಸಂಕಲ್ಪ ಮುಂದಿಟ್ಟುಕೊಂಡು ಈ ಹೊತ್ತಿಗೆ ಸಭಾಭವನ 1 ಕೋಟಿ ಚಿಲ್ಲರೆಯ ವೆಚ್ಚದಲ್ಲಿ ಸಭಾಭವನ ಲೋಕಾರ್ಪಣೆ ಆಗಿದೆ. ಉತ್ತಮ ರೀತಿಯ ಕಾರ್ಯಕ್ರಮಗಳು ಈ ಒಂದು ಸಭಾಭವನ ನಡೀತಾ ಇದೆ. ಇನ್ನು ಮುಂದಕ್ಕೆ ಎಲ್ಲ ಭಕ್ತಾದಿಗಳು ಇದರ ಒಂದು ಸದುಪಯೋಗವನ್ನು ಪಡೆಯುವ ಮುಖಾಂತರವಾಗಿ ಶ್ರೀ ಮಹಾದೇವರ ಒಂದು ಅನುಗ್ರಹಕ್ಕೆ ಪಾತ್ರವಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಪುಷ್ಕರಣಿ ಅಂದರೆ ಈ ಕ್ಷೇತ್ರದ ಒಂದು ದೇವರಿಗೆ ಅಭಿಷೇಕ ಆಗುವಂತಹ ಒಂದು ವಿಶೇಷವಾದ ಕೆರೆ ಪುಷ್ಕರಣಿ ಒಂದು ಕೆರೆಯ ಜೀರ್ಣೋದ್ಧಕ್ಕೆ ನಾವು ಹೊರಟಿದ್ದೇವೆ. 40 ಲಕ್ಷದ ಅಂದಾಜಿನಲ್ಲಿ ಆ ಒಂದು ಕೆರೆ ಪುಷ್ಕರಣಿ ಕೆರೆ ಕಲ್ಯಾಣಿ ಪುಷ್ಕರಣಿ ಕೆರೆ ನಿರ್ಮಾಣ ಆಗಲಿಕ್ಕಿದೆ. ಎಲ್ಲ ಭಕ್ತಾದಿಗಳ ಒಂದು ನೆರವನ್ನು ಈ ಸಂದರ್ಭ ನಾವು ಬೇಡ್ತಾ ಇದ್ದೇವೆ. ಈ ಕ್ಷೇತ್ರದ ಒಂದು ವಿಚಾರದಲ್ಲಿ ಇನ್ನು ಮುಂದೆ ಕೂಡ ಕೆಲವು ಅಭಿವೃದ್ಧಿ ಕಾರ್ಯಗಳು ಬಾಕಿ ಇರುವ ಕಾರಣ ಎಲ್ಲ ಭಕ್ತಾದಿಗಳ ಒಂದು ನೆರವನ್ನು ಈ ಸಂದರ್ಭ ನಾವು ಬೇಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಊರ ಪರವರ ಎಲ್ಲ ಟಿವಿ ಮಾಧ್ಯಮ ಮುಖಾಂತರವಾಗಿ ವೀಕ್ಷಿಸಿದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಹಾಲಿಂಗೇಶ್ವರ ಒಂದು ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಕೂಡ ನಾವು ಈ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಅವಕಾಶ ಕೊಟ್ಟಂತಹ ಸುದ್ದಿ ವಾಹಿನಿಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನಾವು ಕ್ಷೇತ್ರದಿಂದ ವಿಶೇಷವಾದ ಒಂದು ಗೌರವಪೂರ್ವಕವಾದ ಒಂದು ಅಭಿನಂದನೆಯನ್ನು ಈ ಸಂದರ್ಭ ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಪೂರಕವಾಗಿ ಲೋಕ ಕಲ್ಯಾಣಾರ್ಥದ ಒಂದು ಉದ್ದೇಶವನ್ನು ಮುಂದಿಟ್ಟುಕೊಂಡು ನಾಡಿದ್ದು ಡಿಸೆಂಬರ್ 31ಕ್ಕೆ ವಿಶೇಷವಾದ ಒಂದು ಆರಾಧನೆಯನ್ನು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಒಂದು ಸಂಕಲ್ಪಕ್ಕೆ ನಾವು ಈ ಹೊತ್ತಿಗೆ ತಯಾರಾಗಿದ್ದೇವೆ. ನಾವು ಸಂಕಲ್ಪಿಸಿದಂತೆ 30ನೇ ತಾರೀಕು ಬೆಳಗ್ಗೆ ಗಣಪತಿ ಹೋಮ, ರಾತ್ರಿ ಶ್ರೀ ಕ್ಷೇತ್ರದ ಗಣಪತಿ ದೇವರ ಒಂದು ದಿವ್ಯ ಸಾನ್ನಿಧ್ಯ ಬೆಳಗಬೇಕು. ಗಣಪತಿ ದೇವರ ಒಂದು ಪರಿಪೂರ್ಣ ಒಂದು ಅನುಗ್ರಹ ನಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಿ ಗಣಪತಿ ದೇವರನ್ನು 2 ಹೆಸರನ್ನು ಕರೆಯುವಂಥ ಒಂದು ಪದ್ಧತಿ. ವಿಘ್ನಕರ್ತ, ವಿಘ್ನಹರ್ತ. ಸಂಸಾರ ಜೀವನಕ್ಕೆ, ನಮ್ಮ ಬದುಕಿಗೆ, ಉದ್ಯೋಗಕ್ಕೆ, ವ್ಯವಹಾರಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಎಲ್ಲದಕ್ಕೂ ಕೂಡ ವಿಘ್ನ ಕೊಡುವವನು ಕೂಡ ಗಣಪತಿ. ವಿಘ್ನವನ್ನು ಪರಿಹಾರ ಮಾಡುವ ಶಕ್ತಿ ಗಣಪತಿ ದೇವರಿಗೆ ಮಾತ್ರ. ಹಾಗಾಗಿ ಗಣಪತಿ ದೇವರನ್ನು ನಾವು ಮೊದಲಾಗಿ ಆರಾಧನೆ ಮಾಡುವಂಥ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲಿದೆ. ಅಂಥ ಒಂದು ಗಣಪತಿ ದೇವರ ಪೂರ್ಣ ಅನುಗ್ರಹಕ್ಕೋಸ್ಕರವಾಗಿ ಗಣಪತಿ ದೇವರಿಗೆ 30ನೇ ತಾರೀಕು ರಾತ್ರಿ 5:30 ನಂತರ ವಿಶೇಷವಾದ ಮೂಡಪ ಸೇವೆಯನ್ನು ಅರ್ಪಣೆ ಮಾಡುವಂತಹ ಒಂದು ವಿಚಾರಕ್ಕೆ ನಾವು ಹೊರಟಿದ್ದೇವೆ. ಶ್ರೀ ಕ್ಷೇತ್ರದ ತಂತ್ರಿಗಳ ಒಂದು ದಿವ್ಯ ನೇತೃತ್ವದಲ್ಲಿ ಆ ಒಂದು ಮೂಡಪ ಸೇವೆ ರಂಗಾಪೂಜೆ ಸಹಿತವಾಗಿ ಮೂಡಪ ಸೇವೆಯನ್ನು ಮಹಾಗಣಪತಿಗೆ ಅರ್ಪಣೆ ಮಾಡುವಂಥ ಒಂದು ಈ ಹೊತ್ತಿಗೆ ನಾವು ಸಂಕಲ್ಪಿಸಿದ್ದೇವೆ. ಎಲ್ಲ ಭಕ್ತಾದಿಗಳ ಸಹಕಾರವನ್ನು ನಾವು ಬೇಡ್ತಾ ಇದ್ದೇವೆ. ಅದೇ ರೀತಿ 31ಕ್ಕೆ ಬೆಳಿಗ್ಗೆ ಪುನಃ ದೇವತಾ ಪ್ರಾರ್ಥನೆಯೊಂದಿಗೆ ಶ್ರೀ ಮಹಾದೇವನಿಗೆ, ಶ್ರೀ ಮಹಾಲಿಂಗೇಶ್ವರನಿಗೆ ಸಂಪ್ರೀತಿಯಾಗುವಂತಹ ಲಕ್ಷ ಬಿಲ್ವಾರ್ತಿನ ಸೇವೆಯನ್ನು ಕೂಡ ಮಾಡುವಂತಹ ಒಂದು ಅಭಿಪ್ರಾಯ ನಾವು ಮಾಡಿಕೊಂಡಿದ್ದೇವೆ. ನಮ್ಮ ವೇದಮೂರ್ತಿ
ವೆಂಕಟಕೃಷ್ಣ ಭಟ್ ಮಂದಲಗಿರಿ ಅವರ ನೇತೃತ್ವದಲ್ಲಿ ತಂತ್ರಿ ಕ್ಷೇತ್ರದ ತಂತ್ರಿಗಳ ನಾಗೇಶಂದ್ರಗಳ ಉಪಸ್ಥಿತಿಯಲ್ಲಿ ಲಕ್ಷ ಬಿಲ್ವಾರ್ಚನೆ ಸೇವೆ. ಆ ಸಂದರ್ಭದಲ್ಲಿ ದೇವತಾ ಸಾನ್ನಿಧ್ಯ ಅಭಿವೃದ್ಧಿ ಆಗುವ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಆಗಬೇಕೆಂಬ ಸಂಕಲ್ಪವನ್ನು ಮುಂದಿಟ್ಟುಕೊಂಡು ಶಿವಪಂಚಾಕ್ಷರಿ ಹವನ, ವರದಶಂಕರ ಪೂಜೆಯನ್ನು ಕೂಡ ಆ ಸಂದರ್ಭದಲ್ಲಿ ಮಹಾದೇವನಿಗೆ ಅರ್ಪಣೆ ಮಾಡಲಿಕ್ಕಿದೆ. ಕ್ಷೇತ್ರದಲ್ಲಿರುವಂತಹ ದೇವಿಯ ಒಂದು ಸಾನ್ನಿಧ್ಯ ಅಭಿವೃದ್ಧಿಗೋಸ್ಕರವಾಗಿ 30ನೇ ತಾರೀಕು ರಾತ್ರಿ ದುರ್ಗಾ ನಮಸ್ಕಾರ ಪೂಜೆ, 31ನೇ ದಿವಸ 31ನೇ ತಾರೀಕು ಇಲ್ಲಿಗೆ ದುರ್ಗಾ ಹೋಮವನ್ನು ಕೂಡ ಶ್ರೀ ಕ್ಷೇತ್ರದ ತಂತ್ರಿಗಳ ಸಹಕಾರದಲ್ಲಿ ಮಹಾದೇವಿಗೆ ನಡೆಸುವಂಥ ಒಂದು ಅಭಿಪ್ರಾಯ ನಾವು ಮಾಡಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳ ಒಂದು ಪೂರ್ಣ ಸಹಕಾರವನ್ನು ಬೇಡ್ತಾ ಇದ್ದೇವೆ. ಎಲ್ಲರೂ ಕೂಡ ತನುಮಾನ ಧನದಿಂದ ಆ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು. ಶ್ರೀ ಮಹಾಲಿಂಗೇಶ್ವರ ದೇವರ ಮಹಾಗಣಪತಿಯ ದುರ್ಗಾದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ನಾಡದ ಕ್ಷೇತ್ರದಲ್ಲಿ ನಡೆಯುವಂತಹ ಡಿಸೆಂಬರ್ 30ನೇ ತಾರೀಕು ರಾತ್ರಿ ನಡೆಯುವಂತಹ ಮೂಡಪ್ಪ ಸೇವೆ, ಹಾಗೆ 31ನೇ ತಾರೀಕು ನಡೆಯುವಂತಹ ಲಕ್ಷ ಬಿಲ್ವಾರ್ಚನೆ, ವರದಶಂಕರ ಪೂಜೆ, ಶ್ರೀ ಶಿವಪಂಚಾಕ್ಷರಿ ಹವನ, ದುರ್ಗಾ ಹೋಮ, ಈ ರೀತಿ ಆ ಒಂದು ಕಾರ್ಯಕ್ರಮ ವಿಚಾರವಾಗಿ ಶ್ರೀ ತಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ವಸಂತ ಭಟ್ ಕೋನಾಡ್ಕ ಅವರು ತಮ್ಮ ಅಭಿಪ್ರಾಯವನ್ನು ಎಲ್ಲ ಭಕ್ತಾದಿಗರಿಗೆ ತಿಳಿಸಬೇಕು ಅಂತೇಳಿ ನಾವು ಸಮಿತಿ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಶ್ರೀ ಕ್ಷೇತ್ರ ಬೆಟ್ಟಂಪಾಡಿಯಲ್ಲಿ ಇದೇ ಬರುವ ಮುಂದಿನ ತಿಂಗಳು ಡಿಸೆಂಬರ್ 30 ಹಾಗೂ 31ನೇ ತಾರೀಕಿನಂದು 30ನೇ ತಾರೀಕು ಸಾಯಂಕಾಲ ಮೂಡಪ್ಪ ಸೇವೆ ಹಾಗೂ 31ನೇ ತಾರೀಕಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಜರುಗಲಿದೆ. 2018ರಲ್ಲಿ ಪ್ರತಿ ಈ ಗ್ರಾಮದ ಎಲ್ಲ ಮನೆಗಳಿಗೂ ಬಿಲ್ಲೋಪತ್ರೆ ಗಿಡಗಳನ್ನು ವಿತರಣೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬುನಾದಿಯನ್ನು 2018ರಲ್ಲೇ ನಾವು ಹಾಕಿಕೊಂಡಿರುತ್ತೇವೆ. ಶ್ರೀ ಕ್ಷೇತ್ರದಲ್ಲಿ ವರದ ಶಂಕರ ಪೂಜೆಯನ್ನು ನಡೆಸಿ ಎಲ್ಲರಿಗೂ ವಿತರಣೆಯನ್ನು ಸಸಿ ವಿತರಣೆಯನ್ನು ಮಾಡಲಾಗಿರುತ್ತದೆ. ಈಗ ಆ ಗಿಡಗಳು ಸ್ವಲ್ಪ ಬೆಳೆದು ಅದರಲ್ಲಿ ಎಲೆಗಳು ತುಂಬಿಕೊಂಡಿರ್ತದೆ. ನಮ್ಮ ಉದ್ದೇಶ ಅಥವಾ ಗುರಿಯಾದ ಲಕ್ಷ ಬಿಲ್ವಾರ್ಚನೆಯನ್ನು ಸೇವೆಯನ್ನು ನಡೆಸುವಂತಹ ಸುಸಂದರ್ಭ ಸೌಭಾಗ್ಯ ನಮಗೆಲ್ಲರಿಗೂ ಒದಗಿ ಬಂದಿದೆ. ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಹಾಗೂ ಮಂಜುಳಗರಿ ವೆಂಕಟರಮಣ ಭಟ್ರು ಮತ್ತು ದಿನೇಶ ಮರಡಿತ್ತಾಯರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮಗಳು ನಡೀಲಿಕ್ಕಿದೆ, ವೈದಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಇದಕ್ಕೆ ಸುಮಾರು ಲಕ್ಷದ ಮೇಲೆ ಬಿಲ್ಲೋಪತ್ರೆಗಳು ಬೇಕಾಗ್ತದೆ. ಆದ್ದರಿಂದ ಊರ ಹಾಗೂ ಪರವೂರ ಎಲ್ಲ ಮಹನೀಯರಲ್ಲಿ ಒಂದು ವಿನಮ್ರ ವಿನಂತಿ ಏನೆಂತ ಹೇಳಿದರೆ, ಶ್ರೀ ಕ್ಷೇತ್ರಕ್ಕೆ ಡಿಸೆಂಬರ್ 29ನೇ ತಾರೀಕಿನಂದು ಆದಷ್ಟು ಸ್ವಚ್ಛವಾಗಿ ಆಯ್ದ ಬಿಲ್ಲೋಪತ್ರೆಯನ್ನು ಶ್ರೀ ಕ್ಷೇತ್ರಕ್ಕೆ ತಂದು ಒಪ್ಪಿಸಿ ಈ ಒಂದು ಮಹತ್ತರವಾದಂತಹ ಗುರುತರವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ನಿಮ್ಮಲ್ಲಿ ಕಳಕಳಿಕೆಯಿಂದ ಕೇಳಿಕೊಳ್ತಾ ಇದ್ದೇನೆ. ಲಕ್ಷ ಬಿಲ್ಲೋಪತ್ರೆಗಳ ಸಂಗ್ರಹ ಒಂದು ಸಾಮಾನ್ಯ ಕೆಲಸ ಅಲ್ಲ. ಇದು ಒಬ್ಬರಿಂದ ಇಬ್ಬರಿಂದ ಆಗುವಂತಹ ಒಂದು ಕೆಲಸವೂ ಅಲ್ಲ. ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿದರೆ ಲಕ್ಷದ ಲಕ್ಷ್ಯ ನಮಗೇನು ಕಷ್ಟಕರವೂ ಅಲ್ಲ. ಆದ್ದರಿಂದ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೇಳುತ್ತೇನೆ, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ನೆರೆಕೆರೆಯವರ ಮನೆಯಲ್ಲಿರ್ಬೋದು, ನಿಮ್ಮ ಸಂಬಂಧಿಕರ ಮನೆಯಲ್ಲಿರ್ಬೋದು, ಎಲ್ಲಿದೆ ಆದಷ್ಟು ಶ್ರೀ ಕ್ಷೇತ್ರಕ್ಕೆ ಬಿಲ್ಲೋಪತ್ರೆಗಳನ್ನು ಡಿಸೆಂಬರ್ 29ನೇ ತಾರೀಕಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ, ಅಥವಾ ಇಂಥ ಕಡೆ ಸಿಗ್ತದೆ ಅಂತ ನಾವು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೇವೆ. ಅದಕ್ಕೆ ತಾವು ದಯವಿಟ್ಟು ಸ್ಪಂದಿಸಿ ನಮಗೆ ಈ ಒಂದು ಮಹತ್ತರವಾದ ಕಾರ್ಯದಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಕ್ಷೇತ್ರದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಜಾತ್ರೋತ್ಸವದ ಸಂಭ್ರಮ ಇಲ್ಲಿ ನಡೀತಾ ಇದೆ. ಜಾತ್ರೆಯ ಬಗ್ಗೆ ಹಾಗೂ ಶಿವನ ಬಗ್ಗೆ ನಮ್ಮ ವೇದಮೂರ್ತಿಗಳಾದಂತಹ ಸನ್ಮಾನ್ಯ ಮಂಜುಳಗಿರಿ
ಹಾಗೂ ಮುಂದಿನ ಕಾರ್ಯಕ್ರಮದ ಡಿಸೆಂಬರ್ ತಿಂಗಳಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ಮಂಜುಳಗಿರಿ ವೆಂಕಟರಮಣ ಭಟ್ರು ಎರಡು ಮಾತುಗಳನ್ನು ಆಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಶ್ರೀಯುತ ವಸಂತಕೃಷ್ಣ ಅವರು ತಿಳಿಸಿದಂತೆ ಡಿಸೆಂಬರ್ 30 ಹಾಗೂ 31 ಈ 2 ದಿನಗಳ ಲಕ್ಷ ಬಿಲ್ವಾರ್ಚನಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ಸರ್ವರ ಸಂಪೂರ್ಣವಾದ ಸಹಕಾರದ ಅಗತ್ಯವಿದೆ. ಈ ಮೊದಲು ಇಲ್ಲಿ ಮಹಾರುದ್ರ ವಿಶೇಷ ಕಾರ್ಯಕ್ರಮವು ನಡೆದು ಅತ್ಯಂತ ಯಶಸ್ವಿಯಾಗಿ ನಡೆದು ಊರ ಪರವೂರ ಮಹನೀಯರ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ಭಗವಂತನಾದ ಆ ಮಹಾಲಿಂಗೇಶ್ವರನ ಒಂದು ಸಾನ್ನಿಧ್ಯಕ್ಕೆ ಪಾತ್ರರಾಗಿದ್ದಾರೆ. ದಿನಾಂಕ 30ನೇ ತಾರೀಕಿನಂದು ಡಿಸೆಂಬರ್ 30ನೇ ತಾರೀಕಿನಂದು ಶ್ರೀ ಮಹಾಗಣಪತಿ ಹವನದೊಂದಿಗೆ ಕಾರ್ಯಕ್ರಮ ಆರಂಭವಾಗ್ತದೆ. ವಿಘ್ನಕರ್ತ ವಿಘ್ನಹರ್ತ ಅಂತ ಮಹಾಗಣಪತಿಯನ್ನು ನಾವು ಕೊಂಡಾಡ್ತೇವೆ. ಕೆಲವೊಮ್ಮೆ ಜೀವನದಲ್ಲಿ ವಿಘ್ನಗಳನ್ನು, ದುರಿತಗಳನ್ನು, ತೊಂದರೆಗಳನ್ನು ಉಂಟು ಮಾಡುವುದನ್ನೂ ನಾವು ನೋಡ್ತೇವೆ. ಅದನ್ನು ಪರಿಹರಿಸುವವನೂ ಅವನೇ ಆಗಿರ್ತಾನೆ. ಆದ್ದರಿಂದ ವಿಘ್ನಕರ್ತ ವಿಘ್ನಹರ್ತ ಅಂತ. ಮಾನವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಕೆಲವೊಮ್ಮೆ ದಾರಿ ತಪ್ಪುವುದುಂಟು. ಸನ್ಮಾರ್ಗದಲ್ಲಿ ಮುನ್ನಡೆಯದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಎಚ್ಚರಿಸುವ ಕೆಲಸವನ್ನು ಆ ಮಹಾಗಣಪತಿ ಮಾಡುವುದುಂಟು. ಅದೇ ರೀತಿ ಅವನಲ್ಲಿ ತನ್ನ ತಪ್ಪಿಗೆ ಕ್ಷಮೆ ಯಾಚಿಸಿದಾಗ ಆತ ಪರಿಹರಿಸುವ ಒಂದು ಪದ್ಧತಿಯನ್ನು ನಾವು ಕಾಣ್ತೇವೆ. ಮಹಾಗಣಪತಿ ಹವನ ಆರಂಭದಲ್ಲಿ ಎಲ್ಲ ರೀತಿಯ ದುರಿತಗಳ, ವಿಘ್ನಗಳ ನಿವಾರಣೆಗಾಗಿ ಮಾಡ್ತಾ, ಆಮೇಲೆ ಆ ದಿವಸ ವಿಶೇಷವಾಗಿ ಮಹಾಗಣಪತಿಗೆ ಮೂಡಪ್ಪ ಸೇವೆ ಕಾರ್ಯಕ್ರಮವೂ ಕೂಡ ವಿಶೇಷವಾಗಿ ನಡೆಯುವುದಕ್ಕಿದೆ. ನಾವೆಲ್ಲ ಗಮನಿಸಿದ್ದೇವೆ, ಮಧೂರು ಮಹಾಗಣಪತಿಗೆ ಮೂಡಪ್ಪ ಸೇವೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ಸೌತಡ್ಕ ಮಹಾಗಣಪತಿಗೂ ಕೂಡ ವಿಶೇಷವಾಗಿ ಮೂಡಪ್ಪ ಸೇವೆ ಆಗಾಗ ನಡೆಯುವುದನ್ನು ನಾವು ಗಮನಿಸಿದ್ದೇವೆ. ಹಾಗೆಯೇ ನಮ್ಮ ಈ ಪರಿಸರದಲ್ಲಿ ಇದೇ ಮೊದಲು ದೇವಾಲಯದ ಒಳಭಾಗದಲ್ಲಿ ಮಹಾಗಣಪತಿಗೆ ವಿಶೇಷವಾಗಿ ಮೂಡಪ್ಪ ಸೇವೆ ನಡೆದು ಆ ಮಹಾಗಣಪತಿಯ ಕೃಪೆಗೆ ಭಕ್ತ ವೃಂದದವರು ಪಾತ್ರರಾಗುವಂತಹ ಒಂದು ವಿಶೇಷ ಸಂದರ್ಭ ಇದೆ. ಮಹಾಗಣಪತಿಯನ್ನು ವಿಶೇಷವಾಗಿ ಎಷ್ಟು ಕಿಲೋ 30 ಕಿಲೋ ಅಕ್ಕಿಯನ್ನು ಉಪಯೋಗಿಸಿಕೊಂಡು ಅದಕ್ಕೆ ಇದರ ತುಪ್ಪ ಹಾಗೆ ಬೆಲ್ಲ ಮೊದಲಾದ ದ್ರವ್ಯಗಳನ್ನು, ವಿಶೇಷ ದ್ರವ್ಯಗಳನ್ನು ಉಪಯೋಗಿಸಿ ಅಪ್ಪ ತಯಾರಿಸಿ ಆ ಮಹಾಗಣಪತಿಯನ್ನೇ ಸಂಪೂರ್ಣವಾಗಿ ಮುಚ್ಚಿ ಆ ಮಹಾಗಣಪತಿಯ ತೃಪ್ತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗಬೇಕಾಗಿದೆ. ಅದರ ಜೊತೆಗೆ ದೇವಾಲಯದ ಒಳಭಾಗದಲ್ಲಿ ದುರ್ಗಾ ಪೂಜೆ, ವಿಶೇಷವಾಗಿ ದುರ್ಗಾರಾಧನೆ ನಡೆಯುವುದಕ್ಕಿದೆ. ಸೂರ್ಯ, ಗಣಪತಿ, ದುರ್ಗೆ, ಶಿವ, ವಿಷ್ಣು ಮತ್ತು ಸುಬ್ರಹ್ಮಣ್ಯ, ಹೀಗೆ ಷಡಾಯತನ ದೇವತೆಗಳು ಅಂತ ಕರೆಯಲಾಗಿದೆ. ಸೂರ್ಯ ನಮಗೆ ಆರೋಗ್ಯವನ್ನು ನೀಡುತ್ತಾನೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಆರೋಗ್ಯಕ್ಕಾಗಿ ನಾವು ಸದಾ ಸೂರ್ಯನನ್ನು ನಾವು ನೆನೆಯುತ್ತಾ ಇರ್ತೇವೆ. ಹಾಗೆಯೇ ನಿರ್ವಿಘ್ನತಾ, ಎಲ್ಲ ರೀತಿಯ ವಿಘ್ನಗಳ ನಿವಾರಣೆಗಾಗಿ
ನಾವು ಮಹಾಗಣಪತಿಯನ್ನು ಆರಾಧನೆ ಮಾಡ್ತೇವೆ. ಇನ್ನು ಐಶ್ವರ್ಯಪ್ರದಳಾದಂತಹ ದುರ್ಗೆಯ ಆರಾಧನೆಯೂ ಕೂಡ ಬಹಳ ಮುಖ್ಯವಾದ್ದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮತ್ತು ಕ್ರಿಯಾಶಕ್ತಿ ಸ್ವರೂಪಿಣ್ಯೈ ನಮಃ ಅಂತ ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತೇವೆ. ನಮಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂತಾದರೆ ನಮಗೆ ಇಚ್ಛಾಶಕ್ತಿ ಬೇಕು. ಆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಬಯಕೆ, ಇಚ್ಛೆ, ಅದಕ್ಕೆ ಇಚ್ಛೆ ಅಂತ ಹೇಳ್ತೇವೆ. ಅಂತಹ ಇಚ್ಛಾಶಕ್ತಿಯನ್ನು ಕರುಣಿಸುವವಳು ಯಾರು ಅಂತ ಕೇಳಿದರೆ ದುರ್ಗೆ. ಕೇವಲ ಇಚ್ಛಾಶಕ್ತಿ ಇದ್ದರೆ ಸಾಲದು. ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎನ್ನುವಂಥ ಭಾವನೆ ಬಂದರೆ ಸಾಕಾಗೋದಿಲ್ಲ. ಅದಕ್ಕೆ ಜ್ಞಾನಶಕ್ತಿಯೂ ಬೇಕಾಗ್ತದೆ, ಸಾಕಷ್ಟು ತಿಳುವಳಿಕೆ ಬೇಕು. ಅದನ್ನೂ ಅವಳು ನೀಡ್ತಾಳೆ. ಒಬ್ಬ ವ್ಯಕ್ತಿಯಲ್ಲಿ ಇಚ್ಛಾಶಕ್ತಿ ಇದೆ, ಜ್ಞಾನಶಕ್ತಿ ಇದ್ದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗ್ತದೆ. ಅದಕ್ಕೆ ಕ್ರಿಯಾಶಕ್ತಿ ಅಂತ ಹೇಳ್ತೇವೆ. ಅಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿ, ಈ ಮೂರೂ ಶಕ್ತಿಗಳನ್ನು ಒದಗಿಸುವವಳು ಯಾರು ಅಂತ ಕೇಳಿದರೆ ಆ ಮಹಾಮಾತೆಯಾದ ದುರ್ಗೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಹಿತಾ ನಮಸ್ತಸ್ಯೈ 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 ನಮೋ ನಮಃ. ನಾವು ಸಪ್ತಶತಿಯಲ್ಲಿ ದೇವಿ ಮಹಾತ್ಮ್ಯದಲ್ಲಿ ನಾವು ಆ ಶ್ಲೋಕವನ್ನು ಪಠಿಸ್ತೇವೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಯುತ. ಶಕ್ತಿಯ ರೂಪದಿಂದ ಕಾಣಿಸಿಕೊಳ್ಳೋಳು ಯಾರು ಅಂತ ಕೇಳಿದರೆ ಆ ದುರ್ಗಾಮಾತೆ. ಅವಳು ನಮ್ಮ ಎಲ್ಲ ರೀತಿಯ ದುರಿತಗಳನ್ನೂ ನಿವಾರಣೆ ಮಾಡಿ ಐಶ್ವರ್ಯವನ್ನು, ಕೇವಲ ಐಶ್ವರ್ಯ ಅಂದರೆ ಕೇವಲ ಹಣ ಮಾತ್ರ ಅಲ್ಲ, ಸಕಲ ಸಂಪದಗಳನ್ನು ಕೂಡ, ಜ್ಞಾನ ಸಂಪತ್ತಿರ್ಬೋದು, ಆರೋಗ್ಯ ಸಂಪತ್ತಿರ್ಬೋದು, ಧೀಶಕ್ತಿ ಇರ್ಬೋದು, ಆರ್ಥಿಕ ಸಂಪತ್ತಿರ್ಬೋದು, ಇದರ ಎಲ್ಲ ಸಂಪತ್ತುಗಳನ್ನು ಕೂಡ ಕರುಣಿಸೋಳು ಮಹಾಮಾತೆ ಎಂದು ಕರೆಸಿಕೊಂಡಂತಹ ದುರ್ಗೆ. ಆ ದುರ್ಗೆಯ ವಿಶೇಷ ಆರಾಧನೆಯೂ ಕೂಡ ನಡೆಯುವುದಕ್ಕಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದೇನು ಅಂತ ಕೇಳಿದರೆ, ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಯವರ ನೇತೃತ್ವದಲ್ಲಿ, ಅವರ ಹಿರಿತನದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಧಿವತ್ತಾಗಿ ನಡೆಯುವುದಕ್ಕಿದೆ, ಶ್ರದ್ಧಾ ಭಕ್ತಿಗಳಿಂದ ನಡೆಯುವುದಕ್ಕಿದೆ. ಆದ್ದರಿಂದ ನಾವು ಆ ದೇವಿಯ ಕೃಪೆಗೂ ಕೂಡ ಪಾತ್ರರಾಗಬೇಕು. ಅಷ್ಟು ಮಾತ್ರವಲ್ಲ, ಮಾರನೆಯ ಅಂದರೆ 31ನೇ ತಾರೀಕಿನಂದು, ಡಿಸೆಂಬರ್ 31 ಬೆಳಗ್ಗೆ ಲಕ್ಷ ಬಿಲ್ವಾರ್ಚನ ಕಾರ್ಯಕ್ರಮ ನಡೆಯುವುದಕ್ಕಿದೆ. ನಮಗೆಲ್ಲರಿಗೂ ಕೂಡ ತಿಳಿದಂತೆ ಈಶ್ವರ ಬಿಲ್ವಾರ್ಚನ ಪ್ರಿಯನೂ ಆಗಿದ್ದಾನೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. 3 ದಳಗಳಿಂದ ಯುಕ್ತವಾದಂತಹ ತ್ರಿದಳಂ, ಆ ತ್ರಿದಳಯುಕ್ತವಾದಂತಹ ಬಿಲ್ವವನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಅವ ತುಂಬ ಸಂತುಷ್ಟನಾಗ್ತಾನಂತೆ. ಆ ಬಿಲ್ವವು ಹೇಗಿರಬೇಕು ಎನ್ನುವುದನ್ನು ಕೂಡ ಹೇಳಿದ್ದಾರೆ. ಅಚ್ಛಿದ್ರೈ ಕೋಮಲೈರ್ದಲೈಹಿ. ಅದರ ಬಿಲ್ವಪತ್ರೆಗಳಲ್ಲಿ ಯಾವುದೇ ರೀತಿಯ ದೋಷಗಳಿರಬಾರ್ದು, ಕ್ರಿಮಿಕೀಟಗಳೇ ಇರಬಾರ್ದು, ಹಾಗೆಯೇ ಛಿದ್ರವಾಗಿರಬಾರ್ದು. ಅಂತಹ ಕೋಮಲವಾದಂತಹ ಬಿಲ್ವ ದಳಗಳಿಂದ ಭಕ್ತಿ ಪುರಸ್ಸರನಾಗಿ ನಾವು ಆ ಶಿವನಿಗೆ ಅರ್ಪಣೆ ಮಾಡಿದ್ದೇ ಆದರೆ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಹೇಳಲಾಗಿದೆ. ಅಭಿಷೇಕ ಪ್ರಿಯೋ ರುದ್ರ ಅಂತಲೂ ಕೂಡ ಹೇಳಿದ್ದಾರೆ. ಅಂತಹ ಈಶ್ವರನಿಗೆ ಅಭಿಷೇಕ ಎನ್ನುವುದು ಬಹಳ ಪುಣ್ಯಪ್ರದವಾದಂಥದ್ದು ಕಾರ್ಯ. ಕೇವಲ ಅಭಿಷೇಕದಿಂದಲೇ
ಜಲಾಭಿಷೇಕದಿಂದಲೇ ಸಂತುಷ್ಟನಾಗುವವ ಯಾರು ಅಂತ ಕೇಳಿದರೆ ಈಶ್ವರ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ಎನ್ನುವ ಹಾಗೆ ಭಗವದ್ಗೀತೆಯಲ್ಲಿ ತಿಳಿಸಿದ ಹಾಗೆ ನಮಗೆ ಭಗವಂತನಲ್ಲಿ ಯಾವುದೇ ಭೇದವಿಲ್ಲ. ಹರಿಹರರಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಹರನ ಹೃದಯದಲ್ಲಿ ಹರಿ, ಹರಿಯ ಹೃದಯದಲ್ಲಿ ಹರ ನೆಲೆಸಿದ್ದಾನೆ ಎನ್ನುವುದು ನಮ್ಮ ಶಾಸ್ತ್ರವಚನ. ಆ ಭಗವಂತನಾದಂತಹ ಈಶ್ವರನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಕರೆದದ್ದೇ ಆದರೆ, ಹಸು ತನ್ನ ಕರು ಕರೆದಾಗ ಯಾವ ರೀತಿ ಓಡಿಕೊಂಡು ಆ ಕರುವಿನ ಬಳಿಗೆ ಬರ್ತದ, ಅದೇ ರೀತಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನನ್ನು ಈಶ್ವರನನ್ನು ಕರೆದಾಗ ಆ ಈಶ್ವರ ಆ ಭಗವಂತನ ಸಾನ್ನಿಧ್ಯ ಆ ಭಕ್ತನಿಗೆ ಒಲಿಯುತ್ತದೆ, ಭಕ್ತನ ಬಳಿಗೆ ಬಂದೇ ಬರ್ತಾನೆ. ಇಲ್ಲಿ ವಿಶೇಷವಾಗಿ ರುದ್ರ ಪಠನವೂ ಕೂಡ ನಡೆಯುವುದಕ್ಕಿದೆ. ರುದ್ರ ಎನ್ನುವ ಪದಕ್ಕೆ ರುದಂ ದ್ರಾವಯತಿ ಇತಿ ರುದ್ರ, ರುದಂ ಸಂಸಾರ ದುಃಖಂ ದ್ರಾವಯತಿ ವಿನಾಶಯತಿ ಅಂದರೆ ಸಂಸಾರ ದುಃಖವನ್ನು ನಿವಾರಿಸುವ ಯಾರೋ ಅವನೇ ರುದ್ರ. ಅನೇಕ ಹೆಸರುಗಳಿವೆ ಈಶ್ವರನಿಗೆ. ಈಶ್ವರ, ಶರ್ವ, ಈಶಾನ, ಶಂಕರ, ಚಂದ್ರಶೇಖರ, ಬೇರೆ ಬೇರೆ ಹೆಸರುಗಳಿವೆ, ಸಹಸ್ರನಾಮಗಳೇ ಇವೆ. ಅಂತಹ ಈಶ್ವರನನ್ನು ಸಹಸ್ರನಾಮಗಳಿಂದ ಅರ್ಚನೆ ಮಾಡಿ ಲಕ್ಷ ಬಿಲ್ವಾರ್ಚನೆಯೊಂದಿಗೆ ಈ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವು ಕೂಡ ಆ ದಿವಸ ವಿಶೇಷವಾಗಿ ನಡೆಯುವುದಕ್ಕಿದೆ. ಅನೇಕ ಮಂದಿ ವೈದಿಕ ವಿದ್ವಾಂಸರ, ಋತ್ವಿಜರ, ಭಕ್ತ ವೃಂದದವರ ಸಂಪೂರ್ಣ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಡೆಯಬೇಕಾಗಿದೆ. ಶ್ರೀಯುತ ಕೆಮ್ಮಿಂಜೆ ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳು ಈ ಒಂದು ಸಂದರ್ಭದಲ್ಲಿ ಲಕ್ಷ ಬಿಲ್ವಾರ್ಚನೆಯ ಆ ಒಂದು ಸಂದರ್ಭದಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡುವುದಕ್ಕಿದ್ದಾರೆ. ಆ ಕಲಶ ಅಂತ ಹೇಳಿದರೆ ಅದು ಭಗವಂತನ ಒಂದು ಮೂರ್ತಿ ಸ್ವರೂಪ. ಅಲ್ಲಿ ಆರಂಭದಲ್ಲಿ ದ್ರವ್ಯ ಯಾವುದೇ ರೀತಿಯ ತಂಡುಲ ಅಂದರೆ ಅಕ್ಕಿ ಮಂಡಲ ರಚನೆ ಮಾಡ್ತಾರೆ, ಅದು ದೇವತಾ ಗೃಹ ಅಂತ ಅರ್ಥ. ಹಾಗೆ ಅಲ್ಲಿ ದೇವತೆಯ ಉದಾಹರಣೆಗಾಗಿ ಇಲ್ಲಿ ಮಹಾಲಿಂಗೇಶ್ವರನನ್ನೇ ಮೂರ್ತಿ ಸ್ವರೂಪದಲ್ಲಿ ಕಾಣುವಂತಾಗುವುದಕ್ಕೆ ಅಲ್ಲಿ ದೇವರ ಪಾದದ ರೂಪದಲ್ಲಿ ನಾವು ಅಕ್ಕಿಯನ್ನು ಹಾಕ್ತೇವೆ. ಆಮೇಲೆ ವಿಶೇಷವಾಗಿ ಕಲಶ ಸ್ಥಾಪನೆ ಮಾಡ್ತೇವೆ. ಅದು ದೇವರ ಒಂದು ದೇಹ ಅಂತ ನಾವು ಭಾವನೆ ಮಾಡಿಕೊಳ್ತೇವೆ. ಅದರ ಒಳಗೆ ವಿಶೇಷವಾಗಿ ಜಲ, ಅದಕ್ಕೆ ವಿಶೇಷವಾದ ದ್ರವ್ಯಗಳೊಂದಿಗೆ ನಾವು ಹಾಕಿ ಅದರಲ್ಲಿ ರಕ್ತದ ಸಂಕೇತವಾಗಿ ನಾವು ಕಷಾಯದ ರೂಪದಲ್ಲಿ ಅದರ ಕಲಶದ ಒಳಗೆ ತುಂಬಿ ಆ ಮೂರ್ತಿ ಸ್ವರೂಪವನ್ನು ನಾವು ಕಾಣುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ತೆಂಗಿನಕಾಯಿ ಇಡ್ತೇವೆ. ಆ ತೆಂಗಿನಕಾಯಿ ಭಗವಂತನ ಒಂದು ಶಿರಸ್ಸು ಎನ್ನುವ ಭಾವನೆ ನಮ್ಮದು. ಅದರಲ್ಲಿ ಪಂಚಪಲ್ಲವಗಳು ವಿಶೇಷವಾಗಿ ಅದರಲ್ಲಿ ಇಟ್ಟಾಗ ಅದು ಕೇಶರಾಶಿ ಅಂತ ಭಾವಿಸ್ಕೊಳ್ತೇವೆ. ಅದರಲ್ಲಿ ಬಟ್ಟೆ ಇಟ್ಟಾಗ ಅದು ಚರ್ಮದ ಸಂಕೇತವಾಗ್ತದೆ. ಹಾಗೆ ಅದರ ಒಳಗೆ ಹಾಕುವಂತಹ ಆ ಕಲಶದೊಳಗೆ ಹಾಕುವಂತಹ ನಾಣ್ಯಗಳು ಅದು ಪಂಚಪ್ರಾಣಗಳ ಒಂದು ಸಂಕೇತವಾಗಿರ್ತದೆ. ಇನ್ನು ಗಂಧ, ಅದಕ್ಕೆ ಹಚ್ಚುತ್ತೇವೆ, ಮಾಂಸದ ಸಂಕೇತ. ಅದಕ್ಕೆ
ದಾರವನ್ನು ಸುತ್ತುತ್ತೇವೆ. ಅದು ನಾಡಿಗಳ ಸಂಕೇತ. ಅಷ್ಟು ಮಾತ್ರ ಅಲ್ಲ, ಮೇಲೆ ಕೂರ್ಚೆಯನ್ನು ಇಡ್ತೇವೆ. ಅದು ಭಗವಂತನಿಗೆ ಒಂದು ಕಿರೀಟವನ್ನು ತೊಡಿಸಿದ ಹಾಗೆ ಒಂದು ಭಗವಂತನನ್ನು ಒಂದು ಮೂರ್ತಿ ಸ್ವರೂಪದಲ್ಲಿ ನಮಗೆ ಕಾಣುವುದಕ್ಕೆ ಒಂದು ಅವಕಾಶವಿದೆ. ಅಂತಹ ಕಲಶದಲ್ಲಿ ನಾವು ಭಗವಂತನನ್ನು ಆವಾಹನೆ ಮಾಡ್ತೇವೆ. ಆವಾಹಯಾಮಿ ಎನ್ನುವ ಪದದಿಂದ ಆವಾಹನೆ ಮಾಡಿಕೊಂಡು ಅಲ್ಲಿ ನಾನಾ ವಿಧ ರೂಪದಲ್ಲಿ ಬೇರೆ ಬೇರೆ ರೀತಿಯಿಂದ ನಾವು ಆ ಭಗವಂತನನ್ನು ಸ್ತುತಿಸ್ತಾ ಬೇರೆ ಬೇರೆ ನಾಮಗಳಿಂದ ಆ ಭಗವಂತನನ್ನು ಅರ್ಚಿಸುತ್ತಾ ನಾವು ಕೃತಾರ್ಥರಾಗುವುದಕ್ಕಿದ್ದೇವೆ. ಅಂತಹ ಲಕ್ಷ ಬಿಲ್ವಾರ್ಚನೆ ಆಗಬೇಕು ಅಂತಾದರೆ ಒಮ್ಮೆ ಒಂದು ಪಾರಾಯಣದಲ್ಲಿ 1,000 ನಾಮ, ಶಿವ ಸಹಸ್ರನಾಮ, ಹಾಗೆ 100 ಸಲ ಪಠಿಸಿದಾಗ, ಅರ್ಚನೆ ಮಾಡಿದಾಗ ಪ್ರತಿಯೊಂದು ನಾಮಕ್ಕೂ ಒಂದು ಅರ್ಚನೆ ಹಾಗೆ ನಡಿಬೇಕು ಅಂತಾದರೆ 100 ಗುಣಿಸು 100 ಅಲ್ಲ 1000 ಗುಣಿಸು 100 ಅಂದರೆ 1,00,000 ಅರ್ಚನೆ ನಡೀತದೆ. ಅಂತಹ ಲಕ್ಷಾರ್ಚನೆಯು ನಮ್ಮ ಈ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೆಯುವುದಕ್ಕಿದೆ. ಎಲ್ಲೆಲ್ಲಿ ಪೂಜೆ ನಡೀತದ ಅಲ್ಲೆಲ್ಲ ಹವನಾದಿಗಳೂ ನಡೆಯಬೇಕು ಅಂತ ಶಾಸ್ತ್ರ ಇದೆ. ಒಂದು ಭಕ್ತಿ ಪ್ರಧಾನವಾದದ್ದು, ಇನ್ನೊಂದು ವಿಧಿ ಪ್ರಕಾರವಾದದ್ದು. ಪೂಜೆ ಎನ್ನುವಂತಹದ್ದು ಭಕ್ತಿ ಪ್ರಧಾನವಾದ್ದಾದರೆ ಹೋಮ ಹವನಾದಿಗಳು ವಿಧಿ ಪ್ರಕಾರವಾಗಿ ನಡೆಯುತ್ತವೆ. ಈ ಒಂದು ಸಂದರ್ಭದಲ್ಲಿ ಪಂಚಾಕ್ಷರಿ ಹವನ ಎನ್ನುವಂತಹ ವಿಶೇಷವಾದ ಕಾರ್ಯಕ್ರಮವು ನಡೆಯುವುದಕ್ಕಿದೆ. ಜೊತೆಗೆ ದೇವಾಲಯದ ಒಳಭಾಗದಲ್ಲಿ ದುರ್ಗಾ ಹವನವೂ ನಡೆಯುವುದಕ್ಕಿದೆ. ಈ ಹವನದ ಮಹತ್ವವನ್ನು ಶಾಸ್ತ್ರಕಾರರು ಹೀಗೆ ಹೇಳಿದ್ದಾರೆ. ಅಗ್ನೌ ಪ್ರಾಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ, ಆದಿತ್ಯಾತ್ ಜಾಯತೆ ವೃಷ್ಟಿ, ವೃಷ್ಟೇರನ್ನಂ ತತಃ ಪ್ರಜಾ ಅಂತ ಹೇಳಿದ್ದಾರೆ. ಅಗ್ನಿಯಲ್ಲಿ ನಾವು ವಿಧಿವತ್ತಾಗಿ ಹಾಕುವ ಸಮಿಧೆಗಳಿರ್ಬೋದು, ತುಪ್ಪ ಇರ್ಬೋದು, ಇದರ ಎಲ್ಲ ದ್ರವ್ಯಗಳನ್ನು ವಿಧಿವತ್ತಾಗಿ ಮಂತ್ರಪೂರ್ವಕವಾಗಿ ಹಾಕಿದಾಗ ಆ ಹೋಮದ ಧೂಮ ಏನಿದೆ ಅದು ಆಕಾಶವನ್ನು, ಮೋಡ ಮೇಘ ಆವರಿಸಿರುವಂತಹ ಸ್ಥಳವನ್ನು ಅದು ತಲುಪಿ ಸಕಾಲದಲ್ಲಿ ಆ ಸೂರ್ಯದೇವ ಮಳೆಯನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ತಾನೆ. ಆ ಮಳೆಯಿಂದ ನಮಗೆ ಬೆಳೆ, ಬೆಳೆಯಿಂದ ನಮಗೆ ಅನ್ನ, ಅನ್ನದಿಂದ ಪ್ರಜೆಗಳು, ಹೇಗೆ ಯಜ್ಞಯಾಗಾದಿಗಳಿಂದ ವೈಜ್ಞಾನಿಕವಾಗಿಯೂ ಕೂಡ ವಿಶೇಷವಾದ ಫಲಗಳನ್ನು ಹೇಳಿದ್ದಾರೆ. ಆದ್ದರಿಂದ ಈ ಯಜ್ಞಯಾಗಾದಿಗಳಲ್ಲಿ ತುಪ್ಪವನ್ನು ಸುರಿಯುವುದಾಗಿರ್ಬೋದು, ದ್ರವ್ಯಗಳನ್ನು ಸಮರ್ಪಣೆ ಮಾಡುವುದಾಗಿರ್ಬೋದು, ಇದು ಎಷ್ಟಕ್ಕೂ ವ್ಯರ್ಥವಾಗುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಹೋಮ ಹವನಾದಿಗಳಲ್ಲಿ ಗಣಪತಿಗೆ ನಾವು ಹೋಮಿಸಿದಾಗ, ದ್ರವ್ಯವನ್ನು ಹೋಮಿಸಿದಾಗ ನಾವು ಉದ್ದೇಶ ತ್ಯಾಗ ಅಂತ ಒಂದು ಹೇಳ್ತೇವೆ. ಮಹಾಗಣಪತಯೇ ಸ್ವಾಹ ಅಂತ ಹೇಳಿದ ಕೂಡಲೇ ಮಹಾಗಣಪತಯ ಇದನ್ನ ಮಮ ಎನ್ನುವಂತಹ ಮಾತು, ಇದಕ್ಕೆ ಉದ್ದೇಶ ತ್ಯಾಗ ಅಂತ ಹೇಳೋದು. ಯಾವುದೇ ರೀತಿಯ ಸ್ವಾರ್ಥ ಭಾವನೆ ಇಲ್ಲದೆ ಇದೆಲ್ಲ ಮಹಾಗಣಪತಿಗೆ, ಇದು ನನ್ನದಲ್ಲ ಎನ್ನುವ ಭಾವನೆಯಿಂದ ನಾವು ಸಮರ್ಪಣೆ ಮಾಡ್ತೇವೆ. ಇದಕ್ಕೆ ಉದ್ದೇಶ ತ್ಯಾಗ ಅಂತ ಹೇಳ್ತೇವೆ. ಎಲ್ಲ ಯಾವುದೇ ದೇವತೆಗಳಿಗೆ, ದುರ್ಗೆಗೆ ಸಮರ್ಪಣೆ ಮಾಡುವ ದುರ್ಗಾಯ ಇದನ್ನ ಮಮ, ಇದು ದುರ್ಗೆಗೆ ಸಮರ್ಪಣೆ, ಎಲ್ಲವೂ ಇದು ಭಗವಂತನೇ ಕೊಟ್ಟಂಥದ್ದು. ಅಂತಹ ಭಗವಂತನಿಗೆ ಕೊಟ್ಟಿರುವಂಥದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ.
ಇದರ ಜೊತೆಗೆ ಪಂಚಾಕ್ಷರಿ ಹವನ, ಪಂಚಾಕ್ಷರಿ ಎನ್ನುವ ಮಂತ್ರ ನಮಗೆಲ್ಲ ತಿಳಿದಂತೆ ಓಂ ನಮಃ ಶಿವಾಯ, ನಮಃ ಶಿವಾಯ. ಇದರಲ್ಲಿ 5 ಅಕ್ಷರಗಳು. ಈ 5 ಅಕ್ಷರಗಳಿರುವ ಕಾರಣ ಈ ಮಂತ್ರಕ್ಕೆ ಪಂಚಾಕ್ಷರಿ ಮಂತ್ರ ಅಂತ ಹೆಸರು. ಹಾಗೆ ಅಷ್ಟಾಕ್ಷರಿ ಮಂತ್ರ ಅಂತಲೂ ನಾವು ಹೇಳಿದ್ದೇವೆ. ಓಂ ನಮೋ ನಾರಾಯಣಾಯ. ಇದರಲ್ಲಿ ಓಂ ನಮೋ ನಾರಾಯಣಾಯ ಒಟ್ಟು 8 ಅಕ್ಷರಗಳಿವೆ. ಹಾಗೆ ಅದಕ್ಕೆ ಅಷ್ಟಾಕ್ಷರಿ ಮಂತ್ರ ಅಂತ ಹೆಸರು. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ದ್ವಾದಶಾಕ್ಷರಿ ಮಂತ್ರ, 12 ಅಕ್ಷರಗಳುಳ್ಳ ಮಂತ್ರ. ಇವುಗಳೆಲ್ಲ ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರಗಳೇ. ಅಂತಹ ಈ ಬಿಲ್ವಾರ್ಚನೆಯ ಸಂದರ್ಭದಲ್ಲಿ ವಿಶೇಷವಾಗಿ ಪಂಚಾಕ್ಷರಿ ಮಂತ್ರದಿಂದ ನಾವು ಹೋಮ ಹವನ ನಡೆಸುವುದಕ್ಕಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ತುಪ್ಪ, ಬಿಲ್ವ ಸಮಿಧೆಗಳು, ಹಾಗೆ ಹಾಲು, ಪರಮಾನ್ನ, ತಿಲ, ಎಳ್ಳು, ಈ ವಿಶೇಷವಾದಂಥ ದ್ರವ್ಯಗಳನ್ನು ಕೂಡ ನಾವು ಈ ಮೂಲ ಮಂತ್ರಗಳಿಂದ ಅಗ್ನಿದೇವನಿಗೆ ಸಮರ್ಪಣೆ ಮಾಡಿ ನಾವು ಕೃತಾರ್ಥರಾಗುವುದಕ್ಕಿದ್ದೇವೆ. ಇದರ ಜೊತೆಗೆ ವರದಶಂಕರ ಪೂಜಾ ಕಾರ್ಯಕ್ರಮವು ಕೂಡ ನಡೆಯುವುದಕ್ಕಿದೆ. ವರದ, ವರವನ್ನು ದ ಅಂದರೆ ಕೊಡುವಂತಹ, ಶಂಕರ, ಶಂ ಅಂದರೆ ಮಂಗಲವನ್ನು, ಕರ ಅಂದರೆ ಉಂಟು ಮಾಡುವ, ಶಂ ಕರೋತಿ ಇತಿ ಶಂಕರ. ಅಂತಹ ಎಲ್ಲ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವ ಶಂಕರ ಎಲ್ಲ ರೀತಿಯ ಅನಿಷ್ಟಗಳನ್ನು ನಿವಾರಿಸಿ ಇಷ್ಟಗಳನ್ನು ಉಂಟು ಮಾಡುವಂತಹ ಆ ವರದಶಂಕರನ ಪೂಜೆ ವಿಶೇಷವಾಗಿ ನಡೆಯುವುದಕ್ಕಿದೆ. ಈ ವರದಶಂಕರ ಪೂಜೆಯಲ್ಲೂ ಅಭಿಷೇಕ, ಅದೇ ರೀತಿಯಲ್ಲಿ ಸಹಸ್ರನಾಮ ಅರ್ಚನೆ, ಅಷ್ಟೋತ್ತರ ಅರ್ಚನೆ, ವಿವಿಧ ಪರಿವಾರ ದೇವತೆಗಳ ಅರ್ಚನೆಯೂ ಕೂಡ ನಡೆಯುವುದಕ್ಕಿದೆ. ಜೊತೆಗೆ ವಿಶೇಷವಾಗಿ ಅಷ್ಟಾವಧಾನ ಸೇವೆ ಎನ್ನುವಂತಹ ಒಂದು ಕಾರ್ಯಕ್ರಮವೂ ಕೂಡ ನಡೆಯುವುದಕ್ಕಿದೆ. ಪೂಜಾ ಸಂದರ್ಭದಲ್ಲಿ ಇದೇನು ಅಷ್ಟಾವಧಾನ ಸೇವೆ ಎನ್ನುವುದು ಹಲವರ ಪ್ರಶ್ನೆ. ಇದು ಬಹಳ ಪ್ರಾಚೀನ ಕಾಲದಿಂದಲೇ ಬಂದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸದುದ್ದೇಶದಿಂದ ಬಂದಿರುವಂತಹ ಒಂದು ಪದ್ಧತಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ, ಸಂಗೀತ, ಕಲೆ ಇವುಗಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸುವಂತಹ ಒಂದು ಉದ್ದೇಶ. ಆ ಮೂಲಕ ಸಾಹಿತ್ಯ, ಸಂಗೀತ, ಕಲೆ ಇವುಗಳು ಕೂಡ ಇನ್ನಷ್ಟು ಬೆಳಗಬೇಕು, ನಮ್ಮ ಜೀವನಕ್ಕೆ ಅವು ಪೂರಕವಾಗಿ ಇರಬೇಕು ಎನ್ನುವ ಉದ್ದೇಶದಿಂದ ಇಂತಹ ಅಷ್ಟಾವಧಾನ ಸೇವೆ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಇದರಲ್ಲಿ ಋಗ್ವೇದ ಪಾರಾಯಣ, ಯಜುರ್ವೇದ ಪಾರಾಯಣ, ಸಾಮವೇದ ಪಾರಾಯಣ, ಅಥರ್ವವೇದ ಪಾರಾಯಣ, ಹಾಗೆ ಪಂಚಾಂಗ ಶ್ರವಣ ಇರ್ಬೋದು, ಪುರಾಣ ವಾಚನ ಇರ್ಬೋದು, ಹಾಗೆ ನೃತ್ಯ, ಸಂಗೀತ, ವಾದ್ಯ ವಿಶೇಷಗಳು, ಭಜನೆ, ಯಕ್ಷಗಾನ ಹೀಗೆ ಇತ್ಯಾದಿ ಕಲೋಪಾಸಕರಿಗೆ ಒಂದು ದೇವತಾ ಸಾನ್ನಿಧ್ಯದಲ್ಲಿ ತಾವು ಕಲಿತ ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ಸದವಕಾಶ ಇದೆ. ಆಲಯದಲ್ಲಿ ಇದೀಗ ವಿಶೇಷವಾಗಿ ದರ್ಶನ ಬಲಿ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತಾ ಇದೆ. ಅನೇಕ ಮಂದಿ ಭಕ್ತ ವೃಂದದವರು ಇಲ್ಲಿ ಸೇರಿದ್ದಾರೆ.
ಆಬಾಲ ವೃದ್ಧರು ಇಲ್ಲಿ ಭಾಗವಹಿಸಿರುವುದನ್ನು ನೋಡಿದರೆ ಇವತ್ತು ದೈವಶ್ರದ್ಧೆ ಎಷ್ಟಕ್ಕೂ ಯಾರಿಗೂ ಕಡಿಮೆ ಆಗಿಲ್ಲ ಅಂತ ನಮಗೆ ಅನಿಸ್ತದೆ. ಅದೆಷ್ಟೋ ಮಂದಿ ಸನಾತನ ಧರ್ಮವನ್ನು ಹೀಯಾಳಿಸುವವರನ್ನು ನಾವು ಕೇಳಿದ್ದೇವೆ. ಆದರೆ ಅದು ಯಾವಾಗಲೂ ಕೂಡ ನಶಿಸಿ ಹೋಗುವಂಥದ್ದಲ್ಲ, ಮತ್ತಷ್ಟು ಚಿಗುರುವಂಥದ್ದೇ. ಯಾಕೆ ಅಂತ ಕೇಳಿದರೆ ಸನಾತನ ಧರ್ಮಕ್ಕೆ ಅಷ್ಟು ಭದ್ರವಾದ ಬುನಾದಿ ಇದೆ. ಅದನ್ನು ಸದಾಚಾರದಿಂದ ಕೂಡಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಂದೂ ಕೂಡ ಯಾರಿಂದಲೂ ಕೂಡ ಅಳಿಸುವುದಕ್ಕೆ ಸಾಧ್ಯವಿಲ್ಲ. ಆಚಾರ ಪರಮೋ ಧರ್ಮ ಅಂತ ಹೇಳಿದ್ದಾರೆ. ಅಂತಹ ಒಳ್ಳೆಯ ಒಂದು ಧಾರ್ಮಿಕ ಕಾರ್ಯಕ್ರಮ ದೇವಾಲಯ ಅಂತ ಹೇಳಿದರೆ ಅದು ಎಲ್ಲರಿಗೂ ಸೇರಿದಿರುವಂಥದ್ದು. ನಮ್ಮ ಮನೆಯಲ್ಲಿ ನಾವು ಪೂಜಾ ಹೋಮ ಹವನಾದಿಗಳನ್ನು ಮಾಡಿಸ್ಬೋದು, ಆದರೆ ಸಾಮೂಹಿಕವಾದಂತಹ ಒಂದು ಆರಾಧನೆ ಇಲ್ಲಿ ನಡೀತದೆ. ಇದಕ್ಕೊಂದು ವಿಶೇಷವಾದಂತಹ ಶಕ್ತಿ ಇದೆ. ದರ್ಶನ ಬಲಿ ನಾವು ಈಗ ಗಮನಿಸ್ಬೋದು. ಆ ಕೈ ಬಿಟ್ಟು ಆ ದೇವರನ್ನು ಆ ಒಂದು ಶಿರದಲ್ಲಿ ಹೊತ್ತು ಆ ಮುನ್ನಡೆಯೋದು, ಆ ನೃತ್ಯದೊಂದಿಗೆ ಆ ಒಂದು ವಿಶೇಷವಾದಂತಹ ಅದೊಂದು ಕಲೆ. ಯಾಕೆಂತೇಳಿದರೆ ಅದು ಸುಲಭವಾಗಿ ಸಿದ್ಧಿಸುವಂಥದ್ದಲ್ಲ. ಅಷ್ಟು ಶ್ರದ್ಧೆಯಿಂದ, ಅಷ್ಟು ಭಕ್ತಿಯಿಂದ, ಏಕ ಮನಸ್ಸಿನಿಂದ ಆ ಭಗವಂತನನ್ನು ತನ್ನ ಶಿರದಲ್ಲಿಟ್ಟು ಆ ಉತ್ಸವವನ್ನು ನಡೆಸುವುದು ಅಂತ ಹೇಳಿದರೆ ಅದು ಸಾಮಾನ್ಯ ಕಾರ್ಯ ಅಲ್ಲ. ಅಂತಹ ಭಗವಂತನನ್ನು ಭಕ್ತಿ ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ದರ್ಶನ ಮಾಡಿ ಅವನನ್ನು ಮನಸ ಸ್ಮರಣೆ ಮಾಡಿಕೊಂಡು ಕೃತಾರ್ಥರಾಗುವಂತಹ ಒಂದು ಸನ್ನಿವೇಶ ಇಲ್ಲಿ ಬಂದೊದಗಿದೆ. ಅನೇಕ ದರ್ಶನ ಬಲಿ ಮುಖ್ಯವಾಗಿ 3 ಸುತ್ತು ನಡೆಯುವುದಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷ ವಾದ್ಯಗಳು ಹಾಗೆ ಅನೇಕ ಸೇವಾದಿಗಳು ಕೂಡ ಇಲ್ಲಿ ನಡೆಯುತ್ತಾ ಇವೆ. ಅನೇಕ ಭಕ್ತ ವೃಂದದವರು ಸರ್ವ ರೀತಿಯಿಂದಲೂ ಸಹಕರಿಸ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ವಿಶೇಷವಾಗಿ ನಮ್ಮ ಈ ದೇವಾಲಯದ ಭಕ್ತರಲ್ಲಿ ಒಬ್ಬರು, ಅದೇ ರೀತಿಯ ಇಲ್ಲಿಯ ಸಮಿತಿಯಲ್ಲಿಯೂ ಒಬ್ಬರು ಹಿರಿಯ ವಿದ್ವಾಂಸರಾಗಿರುವಂತಹ ದಿನೇಶ ಮರಡಿತ್ತಾಯರು ಅವರು ಇನ್ನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡುವುದಕ್ಕಿದ್ದಾರೆ. ವಂದನೆಗಳು. ಧನ್ಯವಾದಗಳು ಗುರುಗಳಿಗೆ. ಉತ್ತಮ ರೀತಿಯಲ್ಲಿ ನಡೆದು ಡಿಸೆಂಬರಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲ ಭಕ್ತಾದಿಗಳಿಗೆ ವಿಚಾರವನ್ನು ತಿಳಿಸಿದ್ದಾರೆ. ನಮ್ಮ ಗುರುಗಳ ಹೌದು ವೇದಮೂರ್ತಿ ಶ್ರೀ ವೆಂಕಟಕೃಷ್ಣ ಮಂಡಲಗಿರಿಯವರಿಗೆ ನಮ್ಮ ಸಮಿತಿಯ ಪರವಾಗಿ ಸತ್ವರ್ಗವಾದ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಇವಾಗ ಜಾತ್ರೋತ್ಸವದ ಅಕೇರಿಯ ಹಂತ. ಭಗವಂತನಿಗೆ ವಿಶೇಷವಾದ ಉತ್ಸವಾದಿಗಳೆಲ್ಲ ಕೆಲವು ಸುತ್ತುಗಳೆಲ್ಲ ನಡೆದು ಪ್ರಾರಂಭದಲ್ಲಿ ಮುಡುಕಿ ಸುತ್ತು, ಆಮೇಲೆ ಚೆಂಡೆ ಸುತ್ತು, ವಾಲಗ ಸುತ್ತು ಆದಮೇಲೆ ಈಗ ವಿಶೇಷವಾದಂಥ ರಾಜಾಂಗಣದಲ್ಲಿ ದರ್ಶನ ಬಲಿ ಸೇವೆ ನಡೀತಾ ಇದೆ. ದರ್ಶನ ಬಲಿ ಅನ್ನುವಂಥದ್ದು ಶ್ರೀಯುತರು ತಿಳಿಸಿದಂತೆ ಅದ್ಭುತವಾದ ಒಂದು ಸೇವೆ, ಅದ್ಭುತವಾದ ಕಾರ್ಯ. ಈ ಒಂದು ದರ್ಶನ ಬಲಿ ಸಂದರ್ಭದಲ್ಲಿ ಶ್ರೀ ಮಹಾದೇವನಿಂದ ಪಡೆಯುವಂತಹ ರಾಜ್ಯಾಂಗನ ಪ್ರಸಾದ ಎನ್ನುವಂಥದ್ದು ಕೂಡ ವಿಶೇಷವಾದ ಒಂದು ಶಕ್ತಿಯುಳ್ಳದ್ದು, ಫಲವುಳ್ಳದ್ದು. ಕೆಲವು ಕ್ಷಣದಲ್ಲಿ ಈ ದರ್ಶನ ಬಲಿಯ ಸೇವೆ ನಡೆದು ರಾಜಾಂಗಣದಲ್ಲಿ ಶ್ರೀದೇವರ ಪ್ರಸಾದ ಎಲ್ಲ ಭಕ್ತಾದಿಗಳಿಗೆ ಪಡೆಯಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಉತ್ತಮವಾದ ಮನಸ್ಸಿನಿಂದ ಯಾವುದೊಂದು ವಿಚಾರಕ್ಕೆ ಆಸ್ಪದ ಕೊಡದೆ, ಅಂದರೆ ಗಡಿಬಿಡಿ ಮಾಡದೆ ಎಲ್ಲರೂ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಶ್ರೀ ಮಹಾಲಿಂಗೇಶ್ವರವರ ಅನುಗ್ರಹಕ್ಕೆ ಪಾತ್ರರಾಗಿ ಸಮಿತಿಯವರಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ನಡೆಯುವಂತಹ ಈ ಒಂದು ದರ್ಶನ ಬಲಿ ಸೇವೆಯನ್ನು ಪಾರಂಪರ್ಯದಲ್ಲಿ ಕುಂಬ್ಳೆ ಅಡಿಗಲು, ಈಗ ಗೋಪಾಲಕೃಷ್ಣ ಅಡಿಗಲು ಆ ಒಂದು ಕಾರ್ಯವನ್ನು ತಮ್ಮ ಸೇವಾ ರೂಪದಲ್ಲಿ ಸೇವೆಯಲ್ಲಿ ನಡೆಸ್ತಾ ಇದ್ದಾರೆ. ದರ್ಶನ ಬಲಿಯ ಪ್ರಥಮ ಸುತ್ತು ಆಗಿ ಇನ್ನು 2ನೇ ಸುತ್ತು
ಮೂರನೇ ಸುತ್ತಾಗಿ ಶ್ರೀದೇವರ ರಾಜಾಂಗಣದಲ್ಲಿ ಪ್ರಸಾದವನ್ನು ಶ್ರೀ ಮಹಾಲಿಂಗೇಶ್ವರ ಒಂದು ಅನುಗ್ರಹ ಪ್ರಸಾದವನ್ನು ಶ್ರೀ ಅಡಿಗರ ಮುಖಾಂತರ ನಾವೆಲ್ಲರೂ ಕೂಡ ಪಡೆಯಲಿಕ್ಕೆ ಅವಕಾಶ ಇದೆ. ಎಲ್ಲವ ಕ್ಷೇತ್ರದ ಈ ಒಂದು ಜಾತ್ರಾ ಮಹೋತ್ಸವ ಬಂದಂಥ ಊರ ಪರ್ವ ಎಲ್ಲ ಭಕ್ತಾದ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಈ ಮೂಲಕ ಸಮಿತಿಯ ಪರವಾಗಿ ನಾವು ನೀಡ್ತಾ ಇದ್ದೇವೆ. ರಾಜಾಂಗಣದಲ್ಲಿ ಪ್ರಸಾದ ನಡೆದಾದ್ಮೇಲೆ ದೇವರು ಒಳಗಾಗ್ತಾರೆ. ದೇವರು ಒಳಗಾಗಿ ಕೂಡ ಅಲ್ಲಿ ವಿಶೇಷವಾದ ಮಹಾಪೂಜೆ ನಡೆದು ದೇವತಾ ಸಾನ್ನಿಧ್ಯಕ್ಕೆ ಬೇಕಾಗುವಂತಹ ಸಂಪ್ರೋಕ್ಷಣ ಕೆಲಸ, ಆಮೇಲೆ ವಿಶೇಷವಾದ ಮಹಾಪೂಜೆ ನಡೆದು ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ದೇವರ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಶ್ರೀದೇವರ ಅನುಗ್ರಹ ಪಾತ್ರರಾಗಿ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದ ವಿಚಾರದಲ್ಲಿ ನಾವು ತಗೊಂಡಾಗ ಪಾರಂಪರ್ಯದಿಂದ ಆ ಒಂದು ಏನು ವಿಧಿಗಳು ನಡೀಬೇಕು ಅದು ಆ ರೀತಿಯಲ್ಲೇ ಕ್ಷೇತ್ರದ ಒಂದು ತಂತ್ರದ ನಿರ್ದೇಶನ ಪ್ರಕಾರ ನಡೀತಾ ಇದೆ. ಈ ಮೂಲಕವಾಗಿ ನಿರಂತರ ಇಲ್ಲಿ ಭಕ್ತಾದಿಗಳ ಒಂದು ಸಹಕಾರ ಎಲ್ಲ ಕಾರ್ಯಕ್ರಮ ಕೂಡ ಈ ಒಂದು ಮಹಾಲಿಂಗದ ಅನುಗ್ರಹದಿಂದ ಸಿಗ್ತಾ ಇದೆ ಅನ್ನೋದು ತುಂಬ ಸಂತದ ವಿಚಾರ. ಈ ಮೂಲಕವಾಗಿ ನಾಡ್ದು ಈ ವೃಶ್ಚಿಕ ಮಾಸ ಕಳೆದು ಧನುರ್ಮಾಸದಲ್ಲಿ ನಿರಂತರವಾಗಿ ಪ್ರಾತಃ ಕಾಲದಲ್ಲಿ ಧನುಪೂಜೆ ನಡೆಯಲಿಕ್ಕಿದೆ. ಈ ಹೊತ್ತಿಗೆ ಎಷ್ಟೋ ಸಾವಿರ ಜನ ಬಂದು ಆ ಒಂದು ಸೇವೆಯನ್ನು ನಡೆಸಿ ಭಗವಂತನ ಮಹಾದೇವನ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ಈ ವರ್ಷ ಕೂಡ ಎಲ್ಲ ತಮ್ಮ ಸೇವೆಯನ್ನು ಕೊಡುವ ಮುಖಾಂತರವಾಗಿ ಶ್ರೀ ಮಹಾಲಿಂಗೇಶ್ವರ ಅನುಗ್ರಹಕ್ಕೆ ಪಾತ್ರವಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಶ್ರೀ ದರ್ಶನ ಬಲಿಯ ಚಕ್ರ ಸುತ್ತು ಎರಡನೆಯ ಸುತ್ತಿಗೆ ಶ್ರೀದೇವರ ಸೇವೆ ನಡೀತಾ ಇದೆ, ಅಡಿಗೆల ಮುಖಾಂತರ ನಡೀತಾ ಇದೆ. ಈ ಒಂದು ದೇವರ ಉತ್ಸವದ ಕಾರ್ಯವನ್ನು ವೀಕ್ಷಿಸಿದ ಎಲ್ಲ ಭಕ್ತಾದಿಗಳಿಗೆ, ಊರ ಪರವರ ಭಕ್ತಾದಿಗಳಿಗೆ ನಾವು ವಿಶೇಷವಾದ ಒಂದು ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ತಿಳಿಸ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೂಡ ತನುಮನ ಧನವನ್ನು ತಮ್ಮ ಅರ್ಪಣೆ ಮಾಡಿಕೊಂಡು ಮಹಾದೇವರ ಒಂದು ಅನುಗ್ರಹಕ್ಕೆ ಪಾತ್ರವಾಗಿ ಕೂಡ ಈ ಮೂಲಕವಾಗಿ ವಿನಂತಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇನ್ನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲವೆಲ್ಲ ಕಾರ್ಯ ಯೋಜನೆಗಳು ನಮ್ಮಲ್ಲಿದೆ. ಅದೆಲ್ಲ ಪೂರ್ತಿಯಾಗಬೇಕಿದ್ರೆ ಅಂದರೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಆದಾಯದ ವ್ಯವಸ್ಥೆ ಇಲ್ಲದ ಕಾರಣ ಭಕ್ತಾದಿಗಳ ಉದಾರ ಒಂದು ದೇಣಿಗೆಯಿಂದಲೇ ಆ ಒಂದು ಕಾರ್ಯ ನಡಿಬೇಕು. ಹಾಗೆಲ್ಲ ಭಕ್ತಾದಿಗಳ ಒಂದು ಸಹಕಾರವನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ಯಾರು ಯಾವುದೇ ಒಂದು ಉದ್ದೇಶದಲ್ಲಿ ಪ್ರಾರ್ಥನೆ ಮಾಡಿದ್ದಲ್ಲಿ ವಿಶೇಷವಾದ ಅನುಗ್ರಹ ಕೂಡ ಖಂಡಿತವಾಗಿ ಒಂದು ಕ್ಷೇತ್ರದ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದು ಸತ್ಯ ಮಾತು. ಮಹಾಲಿಂಗೇಶ್ವರ ದೇವರು ಧನ್ವಂತರೂಪಿಯೂ ಹೌದು. ಯಾವುದೇ ರೀತಿಯ ಕೆಂಪು ಚರ್ಮ ಸಂಬಂಧಪಟ್ಟ ಒಂದು ವ್ಯಾಧಿಗಳು, ಸಂತಾನದ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ ಯಾರು ಇಲ್ಲೊಂದು ಪ್ರಾರ್ಥನೆ ಮಾಡಿ ಹೋದಲ್ಲಿ ವಿಶೇಷವಾದ ಒಂದು ಅನುಗ್ರಹ ಒಂದು ಕ್ಷೇತ್ರದಿಂದ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ತುಂಬ ಒಂದು ಸಂತದ ವಿಚಾರ. ಆ ಒಂದು ಎಲ್ಲ ವಿಚಾರಗಳನ್ನು ಎಲ್ಲ ಭಕ್ತಾದಿಗಳು ಸ್ವೀಕರಿಸಿ ನಮಗೆಲ್ಲರಿಗೂ ಕೂಡ ವಿಶೇಷವಾದ ಒಂದು ಶಿವನ ಕೃಪೆಗೆ ಪಾತ್ರವಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ದರ್ಶನ ಬಲಿಯ ಎರಡನೇ ಸುತ್ತು ನಡೀತಾ ಇದೆ. ಮೂರನೇ ಸುತ್ತಾಗಿ ವಿಶೇಷವಾದಂಥ ಒಂದು ಪ್ರಸಾದ ಎಲ್ಲದಕ್ಕೂ ಭಗವಂತನ ಅನುಗ್ರಹ ಬೇಕು. ಹಿರಿಯರು ಶಾಸ್ತ್ರಗಾರರು ತಿಳಿಸಿದ ಪ್ರಕಾರ ದೇವಚೈತನ್ಯಕ್ಕೂ ಮನುಷ್ಯಾತ್ಮಕ್ಕೂ ಬಿಂಬ ಸಂಬಂಧ ಅಂತ ಆಗುವಾಗ ನಾವು ಯೋಜನೆ ಹಾಕ್ಬೋದು. ಉತ್ತಮವಾದ ಊರು, ಉತ್ತಮವಾದ ಸಂಸಾರ, ಉತ್ತಮವಾದ ಆರೋಗ್ಯ, ಉತ್ತಮವಾದ ವಿದ್ಯೆ, ಬದುಕು ಅಥವಾ ಎಲ್ಲರ ಉತ್ತಮವಾದ ಮಕ್ಕಳು ಈ ರೀತಿ ಬೇಕು. ನಾವು ಯೋಜನೆ ಹಾಕಿದರೂ ಕೂಡ ನಮ್ಮ ಯೋಜನೆ ಪ್ರಕಾರ ಆಗಲೇ ಅವಕಾಶ ಕಮ್ಮಿ. ಎಲ್ಲದಕ್ಕೂ ಭಗವಂತನ ಮಹಾದೇವನ ಅನುಗ್ರಹ ಬೇಕು. ಮಹಾದೇವನ ಅನುಗ್ರಹದಲ್ಲಿ, ಭಗವಂತನ ಅನುಗ್ರಹದಲ್ಲಿ ನಮ್ಮ ಜೀವನದ ಏನು ಕೊರತೆ ಇದೆ ಅದು ಖಂಡಿತವಾಗಿ ಪ್ರಾಪ್ತಿಯಾಗ್ತದೆ ಅನ್ನುವಂಥ ಸತ್ಯ ಮಾತನ್ನು ಹಿರಿಯರು ತೋರಿಸಿಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಹಿಂದೂ ಧರ್ಮದ ಆಚರಣೆ ವಿಶೇಷವಾಗಿದೆ. ಆ ಹಿಂದೂ ಧರ್ಮದ ಆಚರಣೆಗೆ ಅನುಗುಣವಾಗಿ, ಅವನ ನಂಬಿಕೆಗೆ ಅನುಗುಣವಾಗಿ ವಿಶೇಷವಾದ ಅನುಗ್ರಹ ಖಂಡಿತವಾಗಿದೆ. ಈ ಒಂದು ಸತ್ಯವನ್ನು ನಾವು ಸನಾತನ ಧರ್ಮದಲ್ಲಿರ್ತಕ್ಕ ನಾವೆಲ್ಲರೂ ಕೂಡ ಒಪ್ಪುವಂಥದ್ದೇ. ಇಂತಹ ಒಂದು ಸತ್ಯ ನಡಿಬೇಕಂತಾದರೆ ಹಿಂದಿನವರು ತೋರಿಸಿದ ಒಂದು ಸಾಂಸ್ಕೃತಿಕ ವಿಚಾರಗಳು ಅಥವಾ ಒಂದು ಸಂಸ್ಕಾರ ವಿಚಾರಗಳು ಏನಿದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಕರ್ತವ್ಯ ನಮ್ಮೆಲ್ಲರಲ್ಲಿದೆ. ಈ ಒಂದು ಉದ್ದೇಶವೇ ಈ ಜಾತ್ರಾ ಮಹೋತ್ಸವ. ಈ ಒಂದು ಜಾತ್ರಾ ಮಹೋತ್ಸವದ ಅಂತಿಮ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ.
ದರ್ಶನದಲ್ಲಿ ಶ್ರೀದೇವನಿಗೆ ಮಹಾದೇವನಿಗೆ ನಡೀತಾ ಇದೆ. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅಥವಾ ಮೊನ್ನೆಯಿಂದ ಇವತ್ತಿನ ತನಕ ತನೋಮನ ಧನ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರೂ ಕೂಡ ಮಹಾದೇವನ ವಿಶೇಷವಾದ ಒಂದು ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ನಾವು ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎರಡನೇ ಸುತ್ತು ಆಗಿ ಇನ್ನು ಮೂರನೇ ಸುತ್ತಿಗೆ ದೇವರ ಒಂದು ಉತ್ಸವಕ್ಕೆ ಮೂರನೇ ಸುತ್ತಿಗೆ ತಯಾರಾಗ್ತಾ ಇದ್ದೇವೆ. ಶ್ರೀದೇವರ ದರ್ಶನದಲ್ಲಿ ಉತ್ಸವ ಆದ ಕೂಡಲೇ ರಾಜಾಂಗನ ಪ್ರಸಾದ ನಡೆದು ಶ್ರೀದೇವರು ಬೆಳಗಾಗ್ತಾರೆ. ಇದು ವರ್ಷಕ್ಕೊಮ್ಮೆ ವಿಶೇಷವಾಗಿ ನಡೆಯುವಂಥದ್ದು ಕಾರ್ಯ ಆದರೂ ಕೂಡ ಇಲ್ಲಿ ಈ ಕ್ಷೇತ್ರ ಬೆಟ್ಟಂಪಾಡಿ ಕ್ಷೇತ್ರದ ಮಹಿಮೆ ಎರಡು. ಒಂದು ಇಲ್ಲಿ ಪ್ರಾರಂಭದಲ್ಲಿ ಕಾರ್ತಿಕ ಹುಣ್ಣಿಮೆ ಪ್ರಾರಂಭ ಆಗೋದು ಒಂದು ಜಾತ್ರೆ, ಪುನಃ ಪತ್ತನಾದಿಯಲ್ಲಿ ಕೂಡ ಈ ಒಂದು ಜಾತ್ರೆ ನಡೆಯಲಿಕ್ಕಿದೆ. ಯಾವುದೇ ಕ್ಷೇತ್ರದಲ್ಲಿ ಹಾಗಿಲ್ಲ. ಇಲ್ಲಿ ನಮ್ಮ ಕ್ಷೇತ್ರದ ತಂದೆಗಳು ನಾಗೇಶ್ ತಂದೆಗಳು ಕಮ್ಮಿದೆ ಅವರಿಗೆ ಪ್ರಥಮ ಜಾತ್ರೆ ಇದೆ, ಅಕೇರಿಯ ಜಾತ್ರೆ ಕೂಡ ಇಲ್ಲಿ. ಈ ಒಂದು ವಿಶೇಷವಾದೊಂದು ಕ್ಷೇತ್ರ. ಪತ್ತನಾದಯ ದಿವಸ ಪುನಃ ಈ ಒಂದು ಜಾತ್ರಾ ಮಹೋತ್ಸವ ನಡೆಯಲಿಕ್ಕಿದೆ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಇವತ್ತಿನ ಉತ್ಸವದಲ್ಲಿ ಯಾರೆಲ್ಲ ಭಾಗಿಯಾದ ನಿಮಗೆಲ್ಲರೂ ಕೂಡ ಶ್ರೀ ಮಹಾಲಿಂಗೇಶ್ವರ ಒಂದು ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತಲ್ಲಿ ನಾವು ಆಶಿಸ್ತಾ ಇದ್ದೇವೆ. ಮೂರನೇ ಸುತ್ತು ಯಾರು ಕೂಡ ರಾಜಾಂಗನ ಪ್ರಸಾದ ಸಂದರ್ಭದಲ್ಲಿ ಯಾವುದೇ ಒಂದು ಗಲಾಟೆಗೆ ಆಸ್ಪದ ಕೊಡದೆ ನಿಧಾನಕ್ಕೆ ಬಂದು ಶ್ರೀದೇವರ ಪ್ರಸಾದವನ್ನು ಗ್ರಂಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಮಹಾದೇವನ ಕೃಪೆಗೆ ಪಾತ್ರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ನಿರಂತರವಾಗಿ ಇಲ್ಲಿ ಒಂದು ಕ್ಷೇತ್ರದ ಅಭಿವೃದ್ಧಿ ಗುರುಗಳು ತಿಳಿಸಿದ ಪ್ರಕಾರದಲ್ಲಿ ಒಂದು ಊರು ಅಭಿವೃದ್ಧಿ ಆಗಬೇಕಿದ್ರಲ್ಲಿ ಎರಡು ದೇವಾಲಯ, ಒಂದು ವಿದ್ಯಾಲಯ ಮತ್ತು ಒಂದು ದೇವಾಲಯ. ನಾವು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕಾರ್ಯ ಮಾಡೋದಿದ್ರು ಕೂಡ ಸೀಮೆದವರನ್ನು ಗ್ರಾಮದವರಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಮಾತ್ರ ಇದು ಪರಿಪೂರ್ಣವಾದ ಯಶಸ್ಸಿಗೆ ಹೇಗೆ ಕಾರಣ ಆಗ್ತದೆ ಅಂತಹ ಒಂದು ಶಕ್ತಿ ಈ ಸೀಮೆದವರಿಗೆ ಗ್ರಾಮದವರಿಗಿದೆ. ಹಾಗಿರುವಾಗ ಬೆಟ್ಟಂಪಾಡಿ ಗ್ರಾಮದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬರಲೇಬೇಕು. ನಮ್ಮಿಂದಾಗೊಂದು ಸೇವೆ, ನಮ್ಮಿಂದಾಗೊಂದು ಆ ಸೇವೆ ಏನಿದೆ ಅದನ್ನು ಮಹಾದೇವನಿಗೆ ಅರ್ಪಣೆ ಮಾಡಲೇಬೇಕು. ಅದು ನಮ್ಮದು ಕರ್ತವ್ಯ ಅಂತೇಳಿ ಶಾಸ್ತ್ರಗಾರರು ತೋರಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣದೇವರು ಕೂಡ ಭಗವದ್ಗೀತೆಯಲ್ಲಿ ತೋರಿಸಿಕೊಟ್ಟ ಮಾತು ಒಂದೇ, ಅಕೇರಿಗೆ ಕರ್ಮನ್ನೇ ವಾಧಿಕಾರಸ್ತೆ ಮಾ ಫಲೇ ಸುಖದಾತ ಅಂತ ಹೇಳುವ ಮಾತಿನ ಪ್ರಕಾರ ನಮ್ಮ ಕರ್ತವ್ಯದಲ್ಲಿ ಇದು ಕೂಡ ಇದೆ. ಇಂಥ ಒಂದು ಸತ್ಯನ ಮುಂದಿಟ್ಟುಕೊಂಡು ಬಂದಂತಹ ಎಲ್ಲ ಭಕ್ತಾಭಿಮಾನಕ್ಕೆ ಶ್ರೀ ಮಹಾಲಿಂಗೇಶ್ವರವರ ಒಂದು ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ. ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ಕೆ ತಾವೆಲ್ಲರೂ ಕೂಡ ವಿಶೇಷವಾದ ಒಂದು ಸಹಕಾರವನ್ನು ಕೊಡಬೇಕಂತೇಳಿ ನಾವು ಈ ಮೂಲಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಶ್ರೀದೇವರ ದರ್ಶನ ಬಳಿ ನಡೆದು ರಾಜಾಂಗಣದಲ್ಲಿ ಮಹಾಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಸಾಲಾಗಿ ಬಂದು ಶ್ರೀದೇವರ ಮಹಾಪ್ರಸಾದವನ್ನು ಸ್ವೀಕರಿಸಿಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಶ್ರೀದೇವರ ದರ್ಶನದ ಬಳಿ ನಡೆದು ರಾಜಾಂಗಣದಲ್ಲಿ ಮಹಾಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ಭಗವದ್ಭಕ್ತರು ಕೂಡ
ಸಾಲಾಗಿ ಬಂದು ಶ್ರೀ ದೇವರ ಮಹಾಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರದ ವಸಂತಕಟ್ಟೆಯ ಬಳಿ ದಿವಂಗತ ಬೆಟ್ಟಂಪಾಡಿ ಶ್ರೀನಿವಾಸರಾವ್ ಅರುಣಾ ಕಾಫಿ ವರ್ಕ್ಸ್ ಮೈಸೂರು ಇವರ ಸ್ಮರಣಾರ್ಥ ಪಾನಕ ಸೇವೆಯನ್ನು ಶ್ರೀ ದೇವಿ ಕೃಪಾ ಬೆಟ್ಟಂಪಾಡಿ ಮನೆಯವರು ನಡೆಸ್ತಾ ಇದ್ದಾರೆ. ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಈ ಪಾನಕವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸನ್ನಿಧಾನದಲ್ಲಿ ಜಾತ್ರೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಹಾಲಿಂಗೇಶ್ವರನ ಒಂದು ಪರಿಪೂರ್ಣವಾದ ಅನುಗ್ರಹ ಪ್ರಾಪ್ತಿಯಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಮಹಾದೇವನಲ್ಲಿ ಆಚರಿಸ್ತಾ ಇಡೀ ಲೋಕ ಕಲ್ಯಾಣಾರ್ಥವಾಗಿ ಡಿಸೆಂಬರ್ 30ರಂದು ರಾತ್ರಿ 31ಕ್ಕೆ ಶ್ರೀ ಕ್ಷೇತ್ರದ ತಂತ್ರಿಗಳಾದ ಶ್ರೀ ನಾಗೇಶಚಂದ್ರ ಕೆಮ್ಮಿಂಜೆ ಇವರ ದಿವ್ಯ ನೇತೃತ್ವದಲ್ಲಿ ಮಹಾಗಣದೇವರ ದಿವ್ಯ ಸನ್ನಿಧಾನದಲ್ಲಿ 30ನೇ ಬೆಳಿಗ್ಗೆ ಮಹಾಗಣಪತಿ ಹೋಮ, ಸಂಜೆ 5:30ರಿಂದ ಶ್ರೀ ಗಣಪತಿ ದೇವರಿಗೆ ಮೂಡಪ್ಪ ಸೇವೆಯನ್ನು ನಾವೆಲ್ಲರೂ ಭಕ್ತಾದಿಗಳ ಪರವಾಗಿ ಮಹಾಗಣಪತಿ ದೇವರಿಗೆ ಅರ್ಪಣೆ ಮಾಡುವಂತೆ ನಾವು ಸಂಕಲ್ಪಿಸಿದ್ದೇವೆ. ಹಿಂದೂ ಧರ್ಮದಲ್ಲಿ ಗಣಪತಿ ದೇವರನ್ನು ಪ್ರತಿಯೊಂದು ಕಾಲದಲ್ಲೂ ಕೂಡ ಮೊದಲಾಗಿ ಆರಾಧನೆ ಮಾಡುವಂಥ ಒಂದು ಪದ್ಧತಿ. ಕೆಲವು ದುರ್ಗ ವಿನಾಯಕು ಕ್ಷಿಪ್ರ ಫಲದಾತರು ಈ ಒಂದು ನಂಬಿಕೆಯ ಒಂದು ವಿಚಾರ ನಮ್ಮದಿರುವಾಗ ಮಹಾಗಣದೇವರಿಗೆ ಮೂಡಪ್ಪ ಸೇವೆ ಎನ್ನುವಂಥದ್ದು ಉತ್ತಮವಾದಂಥ ಒಂದು ಸೇವೆ. ಮೋದಕ್ಕೆ ಸಕಲಾರ್ಥಂ ಸ್ಯಾತ್ ಅಂತ ಎಲ್ಲ ಈ ರೀತಿಯ ಸಂಪತ್ತನ್ನು ಗಣಪತಿ ದೇವರು ಕೊಡ್ತಾನೆ ಅನ್ನೋದು ನಂಬಿಕೆಯಲ್ಲಿ ಎಲ್ಲ ಭಕ್ತಾದಿಗಳ ಪರವಾಗಿ ಆ ಒಂದು ಸೇವೆಯನ್ನು ಗಣಪತಿ ದೇವರಿಗೆ ಅರ್ಪಣೆ ಮಾಡುವಂಥ ಒಂದು ಸಂಕಲ್ಪ ನಾವು ಹೊರಟಿದ್ದೇವೆ. ಎಲ್ಲ ಭಕ್ತಾದಿಗಳ ಸಹಕಾರವನ್ನು ಈ ಸಂದರ್ಭ ನಾವು ಕೇಳಿಕೊಳ್ತಾ ಇದ್ದೇವೆ. ಮಾರನೇ ದಿವಸ 31ನೇ ತಾರೀಕು ಬೆಳಿಗ್ಗೆ ಶ್ರೀ ಮಹಾಲಿಂಗೇಶ್ವರ ದಿವ್ಯ ಸನ್ನಿಧಾನದಲ್ಲಿ ಲಕ್ಷ ಬಿಲ್ಲು ಅರ್ಚನೆ, ಶ್ರೀ ವೇದಮೂರ್ತಿ ವೆಂಕಟರಮಣ ಭಟ್ ಮಂಜಲಗಿರಿ ಅವರ ದಿವ್ಯ ನೇತೃತ್ವದಲ್ಲಿ ತಂತ್ರಿಗಳ ಒಂದು ಸಹಕಾರದಲ್ಲಿ ಒಂದು ಲಕ್ಷ ಬಿಲ್ಲು ಅರ್ಚನೆ ಸೇವೆ ಶ್ರೀ ಮಹಾಲಿಂಗೇಶ್ವರ ದಿವ್ಯ ಸನ್ನಿಧಾನ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಶಿವ ಪಂಚಾಕ್ಷರಿ ಹವನ, ವರದ ಶಂಕರ ಪೂಜೆಯನ್ನು ಕೂಡ ಆ ಭಗವಂತ ಮಹಾದೇವನಿಗೆ ಅರ್ಪಣೆ ಮಾಡುವಂಥ ಸಂಕಲ್ಪ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ವಿಶೇಷವಾದ ಒಂದು ಅನುಗ್ರಹವನ್ನು ಮುಂದಿಟ್ಟುಕೊಂಡು ಶ್ರೀ ದೇವರ ದಿವ್ಯ ಸನ್ನಿಧಾನದಲ್ಲಿ ಆ ಸೇವೆಯನ್ನು ಎಲ್ಲರೂ ಕೂಡ ದೇವರಿಗೆ ಮಹಾದೇವನಿಗೆ ನೀಡುವ ಮುಖಾಂತರವಾಗಿ ಶ್ರೀ ಮಹಾಲಿಂಗೇಶ್ವರವರ ಪೂರ್ಣ ಅನುಗ್ರಹವನ್ನು ಪಡ್ಕೊಳ್ಬೇಕು ಎನ್ನುವಂಥ ಒಂದು ವಿನಂತಿಯನ್ನು ಶ್ರೀ ಕ್ಷೇತ್ರದ ಪರವಾಗಿ ನಾವು ವಿನಂತಿಸ್ತಾ ಇದ್ದೇವೆ ಈ ಅಭಿವೃದ್ಧಿ ಸಮಿತಿ ಮುಖಾಂತರವಾಗಿ. ಅದೇ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಸತ್ಕರ್ಮ, ವಿಶೇಷವಾದಂಥ ಒಂದು ಆರಾಧನೆಯನ್ನು ಕೂಡ ನಾವೆಲ್ಲ ಸೇರಿಕೊಂಡು ಅಂದರೆ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಲ್ಲಿ ಮಹಾದೇವನಿಗೆ ವರದಶಂಕರ ಪೂಜೆ, ಶ್ರೀ ಶಿವಪಂಚಾಕ್ಷರಿ ಹವನ, ಶ್ರೀ ಲಕ್ಷ ಬಿಲ್ಲು ಅರ್ಚನೆ, ಆ ಸಂದರ್ಭದಲ್ಲಿ ದೇವಿಯ ಒಂದು ಪರಿಪೂರ್ಣವಾದ ಅನುಗ್ರಹಗೋಸ್ಕರವಾಗಿ ದುರ್ಗಾ ಹೋಮವನ್ನು ಕೂಡ ದೇವಿಯ ಸನ್ನಿಧಾನಕ್ಕೆ ಅರ್ಪಣೆ ಮಾಡೋದಂತೇಳಿ ನಾವು ಎಲ್ಲರೂ ಭಕ್ತಾದಿಗಳ ಸಮಕ್ಷಮದಲ್ಲಿ ನಾವು ಈ ಸೇವೆಯನ್ನು ಸಂಕಲ್ಪಿಸಿಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳ ಒಂದು ಪೂರ್ಣವಾದ ಒಂದು ತನುಮನ ಧನದ ಸಹಕಾರವನ್ನು ಅಪೇಕ್ಷಿತ ಕ್ಷೇತ್ರದ ಸಾನ್ನಿಧ್ಯವನ್ನು ಬೆಳಗಿಸುವ ಮುಖಾಂತರವಾಗಿ ನಮ್ಮ ಎಲ್ಲರಿಗೂ ಕೂಡ ಮಹಾದೇವನ ಶ್ರೀ ಮಹಾಲಿಂಗೇಶ್ವರವರ ಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತದೆ ಅನ್ನೋಂಥ ಒಂದು ಸಂಕಲ್ಪದಲ್ಲಿ ಅಥವಾ ಒಂದು ಆಶಯದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಈ ಕ್ಷೇತ್ರದ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಜಾತ್ರೋತ್ಸವದ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದ ಶುಭಾಶಯಗಳನ್ನು ಶ್ರೀ ಕ್ಷೇತ್ರದ ವತಿಯಿಂದ ಸಮರ್ಪಿಸ್ತಾ ಇದ್ದೇನೆ. ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ಮಹಾಗಣಪತಿ ದುರ್ಗಾ ವನದುರ್ಗೆ ಈ ಪರಿವಾರ ದೇವತೆಗಳ ಸಾನ್ನಿಧ್ಯದಲ್ಲಿ ವರ್ಷಾವಧಿ ಉತ್ಸವ ನಡೀತಾ ಇದೆ. ಈ ಪರ್ವಕಾಲದಲ್ಲಿ ಮುಂದಿನ ತಿಂಗಳು ನಮ್ಮ ಕ್ಷೇತ್ರದಲ್ಲಿ ನಡೆಯಲಿರುವಂತಹ ಮೂಡಪ್ಪ ಸೇವೆ ಹಾಗೂ ಲಕ್ಷ ಬಿಲ್ವಾರ್ಚನೆ, ಶಿವಪಂಚಾಕ್ಷರಿ ಹವನ, ದುರ್ಗಾ ಹೋಮ ಇತ್ಯಾದಿ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾದಿಗಳಾದ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಮುಖ್ಯವಾಗಿ ಲಕ್ಷ ಬಿಲ್ವಾರ್ಚನೆ ನಮ್ಮ ಲಕ್ಷ್ಯ. ಲಕ್ಷ ಬಿಲ್ವಾರ್ಚನೆಯತ್ತ ಈ ನಿಟ್ಟಿನಲ್ಲಿ ಸುಮಾರು 2018ನೇ ಇಸವಿಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಾವು ಸಾರ್ವಜನಿಕವಾಗಿ ಬಿಲ್ವಪತ್ರೆ ಗಿಡಗಳನ್ನು ಸುಮಾರು 1000 ಸಂಖ್ಯೆಯಲ್ಲಿ ನಾವು ಪ್ರತಿ ಮನೆಗೂ ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಪೂರ್ವಭಾವಿಯಾಗಿ ನಾವು ನಡೆಸಿದ್ದೇವೆ. ಸುಮಾರು ಮನೆಗಳಲ್ಲಿ ಆ ಗಿಡಗಳು ಇವತ್ತು ಬೆಳೆದಿದೆ. ಶಿವನ ಸೇವೆಗೆ ಜನತೆ ಆ ಪತ್ರೆಗಳನ್ನು ಸಮರ್ಪಿಸಬೇಕು ಅಂತ ಕಾತರದಲ್ಲಿ ನಿಂತಿದ್ದಾರೆ. ಆದರೆ ನಮ್ಮ ಲಕ್ಷ್ಯ ಇನ್ನೂ ಮುಂದಕ್ಕಿದೆ, ಅದು ಲಕ್ಷ್ಯದ ಕಡೆಗೆ. ಆ ಲಕ್ಷ್ಯದ ಕಡೆಗಿರುವ ಲಕ್ಷ್ಯಕ್ಕೆ ಊರ ಹಾಗೂ ಪರವೂರ ನಿಮ್ಮೆಲ್ಲರ ಸಹಕಾರವನ್ನು ನಾವು ಕೋರಬೇಕಾಗ್ತದೆ. ಮುಖ್ಯವಾಗಿ 1 ಲಕ್ಷಕ್ಕೂ ಮಿಕ್ಕಿದ ಬಿಲ್ವಪತ್ರೆಗಳ ಕ್ರೋಢೀಕರಣದ ಅಗತ್ಯ ಇದೆ. 29 ಹಾಗೂ 30ನೇ ತಾರೀಕು ಬರುವ ತಿಂಗಳು
ಡಿಸೆಂಬರ್ ತಾರೀಕು 30 ಹಾಗೂ 31ರಲ್ಲಿ ಜರುಗಲಿರುವ ಈ ಕಾರ್ಯಕ್ರಮ 29 ಹಾಗೂ 30ಕ್ಕೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹಾಗೂ ನಿಮ್ಮ ಪರಿಚಯದವರ ಮನೆಗಳಲ್ಲಿ ಎಲ್ಲಿಯೇ ಇರಲಿ ಬಿಲ್ಲುಪತ್ರೆಗಳನ್ನು ಶ್ರೀ ಕ್ಷೇತ್ರಕ್ಕೆ ಒಂದು ತಲುಪಿಸುವಂತಹ ವ್ಯವಸ್ಥೆಯನ್ನು ತಾವು ಮಾಡಿ ಭಗವಂತನ ಕೃಪೆಗೆ ಪರಶಿವನ ಕೃಪೆಗೆ ನಾವೆಲ್ಲರೂ ಕೂಡ ನಮ್ಮಿಂದ ಕೈಲಿ ಆಗುವಂತಹ ಒಂದು ಅಳಿಲ ಸೇವೆಯನ್ನು ಮಾಡುವಂತಹ ಒಂದು ಸದವಕಾಶ ಒದಗಿ ಬಂದಿದೆ. ಬರೇ ಒಂದು ಗ್ರಾಮಕ್ಕೆ ಸೀಮಿತವಾದ ಕಾರ್ಯಕ್ರಮ ಇದಲ್ಲ, ಅಥವಾ ಈ ಒಂದು ಬೆಟ್ಟಂಪಾಡಿಗೆ ಸೀಮಿತವಾದ ಕಾರ್ಯಕ್ರಮ ಇದಾಗಬಾರದು. ನಿಮ್ಮ ಇಡೀ ತಾಲೂಕಿನಾದ್ಯಂತ ಊರ ಪರವೂರ ಎಲ್ಲ ಮಹನೀಯರು ಕೂಡ ಇದರಲ್ಲಿ ಕೈ ಜೋಡಿಸಬೇಕು. ಹಾಗೂ ಈ ದೇವ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಿ ನಮ್ಮ ಸನಾತನ ಧರ್ಮವನ್ನು ಇನ್ನಷ್ಟು ಮುಂದಕ್ಕೊಯ್ಯುವಂತಹ ಒಂದು ವ್ಯವಸ್ಥೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಜಾತ್ರೋತ್ಸವದ ಶುಭಾಶಯಗಳನ್ನು ಕೋರುತ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.
ಶ್ರೀ